ಕೆಂಪು ಸಮವಸ್ತ್ರದಲ್ಲಿ ಗುರುತಿಸುವಂತಹ, ಅದೇ ರೀತಿ ನೀಲಿ, ಹಳದಿ ಹಾಗೂ ಕಾಮನ ಮೇಲಿನ ಮಿಶ್ರಿಸುವಂತಹ ಬಣ್ಣದ ಒಂದು ಸಮವಸ್ತ್ರದೊಂದಿಗೆ ಬೆಂಬಲಿಸುವಂತಹ ತಂಡ ಮಂಗಳೂರು ತಂಡ. ಬಂಧುಗಳೇ, ಭಾಗವಹಿಸಿದ ಮುಖ್ಯ, ಆದರೆ ನಮ್ಮ ಗುರಿ ಗೆಲುವಿನ ತೀರಬೇಕು ವಿನಃ ಸೋಲಿನಂತಲ್ಲ ಎನ್ನುವುದನ್ನು ನೆನಪಿಸಿಕೊಂಡು, ಸೋಲು ಕಟ್ಟಿಟ್ಟ ಬುದ್ಧಿಯಾಗಿರಬಾರದು. ನಮ್ಮ ಗುರಿ ಗೆಲುವಿನ ತೀರಬೇಕು ವಿನಃ ಸೋಲಿನಂತಲ್ಲ. ಪಂದ್ಯದಲ್ಲಿ ಸೋಲು ಗೆಲುವು ಒಂದು ನಾಣ್ಯದ ಎರಡು ಮುಖವಿದ್ದಂತೆ. ಕ್ರೀಡೆಯಲ್ಲಿ ಒಂದೇ ಒಂದು ಸೋಲು ಮತ್ತೊಂದು ಗೆಲುವು. ಇಂದು ಸೋತವ ಮುಂದೊಂದು ದಿನ ಗೆದ್ದೇ ಗೆಲ್ಲುತ್ತೇನೆ ಎಂದು ಛಲದೊಂದಿಗೆ ತನ್ನ ಬಲವನ್ನು ಪ್ರದರ್ಶನವನ್ನು ನೀಡಿ ಯಾವ ರೀತಿ ಸೆಣಸಾಡುತ್ತಾರೆ ಎಂದು ಕಾದು ನೋಡಬೇಕು. ಈ ಪಂದ್ಯಕೂಟದ ಎಲ್ಲ ಚಿತ್ರಣವನ್ನು ನಮ್ಮ ಭಾರತ ಹಾಗೂ ಹೊರ ದೇಶದಲ್ಲಿರುವಂತಹ ನಾವಿದ್ದು ಕಾಣುತ್ತಿರುವಂತಹ ಈ ಸುಂದರವಾದ ವಾಲಿಬಾಲ್ನೊಂದಿಗೆ ವಾಲಿಬಾಲ್ ಎಂದು ಕರೆಯಲಾಗುತ್ತದೆ. ಈ ವಾಲಿಬಾಲ್ನ ಪಿತಾಮಹ ವಿಲಿಯಂ ಜಿ ಮಾರ್ಗನ್ 1895ರಲ್ಲಿ ಅಮೆರಿಕದ ವಿಲಿಯಂ ಜನರು ಇನ್ನೂ ಕೂಡ ಹುಟ್ಟಿ ಬಂದಿಲ್ಲ, ಇನ್ನೂ ಕೂಡ ಮೂಡಿ ಬಂದಿಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ನೋಡಿದ ಆಟಗಾರರು ಮುಂಬರುವ ದಿನಗಳು. ಹಾಗೆ ನಮ್ಮ ಕಾರ್ಯಾಧ್ಯಕ್ಷರು ಪಂದ್ಯಾಟ ಸಾಂಕೇತಿಕವಾಗಿ ಉದ್ಘಾಟನೆಗೊಳ್ಳುತ್ತದೆ. ಇದೀಗ ಪಿಚ್ಚಸ್ ತಾಲೂಕು ಪಟ್ಟಿಯನ್ನು ಕೂಡ ಹಾಕಲಾಗಿದೆ. ಎರಡು ತಂಡಗಳು ಈಗಾಗಲೇ ಪೂರ್ವ ತಯಾರಿಯನ್ನು ಮಾಡ್ತಾ ಇದೆ. ಎಲ್ಲ ಪ್ರೇಕ್ಷಕ ವರ್ಗದವರು, ಕ್ರೀಡಾಭಿಮಾನಿಗಳು ಆದಷ್ಟು ಬೇಗ ಅಂಕಣದ ಹತ್ತಿರ ಬಂದು ಈ ಒಂದು ಪಂದ್ಯಾಟವನ್ನು ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡ್ತೇವೆ. ಈಗಾಗಲೇ ನಮ್ಮ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ನ ಎಲ್ಲ ಸಲಹೆಗಾರರು, ಉಪಾಧ್ಯಕ್ಷರು ಹಾಗೆ ಎಲ್ಲ ಪದಾಧಿಕಾರಿಗಳು ಸುಸ್ವಾಗತ. ಉಳ್ಳಾಲ ಟ್ರೋಫಿಯ ಪರವಾಗಿ ಈಗ ಕ್ರೀಡಾಂಗಣದ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಗಟ್ಟಿ ಚಪ್ಪಾಳೆ ಮೂಲಕ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಉಳ್ಳಾಲ ಟ್ರೋಫಿಯ ಪರವಾಗಿ ತಮಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪುರುಷರ ವಾಲಿಬಾಲ್ ಪಂದ್ಯಾಟವನ್ನು ಬಹಳ ಹೊಣಲು ಬೆಳಕಿನಲ್ಲಿ ಶಿಸ್ತುಬದ್ಧವಾಗಿ ಸಮಯ ಪ್ರಜ್ಞೆಯೊಂದಿಗೆ ಏನು ವಾಲಿಬಾಲ್ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಅದೇ ಪ್ರಕಾರ ಸಂಘಟನೆ ಮಾಡ್ತಾ ಇದ್ದೇವೆ. ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ಅದು ಅದರ ಗೌರವ ಅಧ್ಯಕ್ಷರು ಸನ್ಮಾನ್ಯ UT ಖಾದರ್ ಅವರು, ನಮ್ಮ ಉಪಸಭಾ ನಾಯಕರು, ಮಾಜಿ ಸಚಿವರು, ಹಲವಾರು ಹುದ್ದೆಗಳನ್ನ ಯಶಸ್ವಿಯಾಗಿ ಸಂಘಟನೆ ಮಾಡಿದಂತ ನಿಭಾಯಿಸಿದಂತ ಒಬ್ಬ ಉನ್ನತ ಮಟ್ಟದ ಸಚಿವರು ಅಂತ ಹೇಳಿದ್ರೆ ಅದು ಸನ್ಮಾನ್ಯ UT ಖಾದರ್ ಅವರು. ನಮ್ಮ ಉಸ್ತುವಾರಿ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದ ಹೆಮ್ಮೆಯ ಸರದಾರ್ ಅವರು. ಎಲ್ಲ ಮೂಲಭೂತ ಚಟುವಟಿಕೆಗಳನ್ನ ಬಹಳ ಯಶಸ್ವಿಯಾಗಿ ಉಳ್ಳಾಲ ಭಾಗದಲ್ಲಿ ಸಂಘಟನೆ ಮಾಡುವುದರೊಂದಿಗೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಂತ ಒಬ್ಬ ನಾಯಕ ಅಂತ ಹೇಳಿದ್ರೆ ಅದು ಸನ್ಮಾನ್ಯ UT ಖಾದರ್ ಅವರು. ನಮ್ಮ ಗೌರವಾಧ್ಯಕ್ಷರು, ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ಗೌರವಾಧ್ಯಕ್ಷರು ಈಗಾಗಲೇ ಆಗಮಿಸಿದ್ದಾರೆ. ಮತ್ತೆ ಸಭಾ ಕಾರ್ಯಕ್ರಮ ನಡೆಯುತ್ತದೆ. ಈಗ ಸಾಂಕೇತಿಕವಾಗಿ ಈಗ ಒಂದು ತೆಂಗಿನಕಾಯಿ ಹೊಡೆಯುವ ಮುಖೇನ ಈ ಬಾಲಕಿಯರ, ಈ ಮಹಿಳೆಯರ ವಾಲಿಬಾಲ್ ಪಂದ್ಯಗಳನ್ನು ಬೇಗ ಪ್ರಾರಂಭಗೊಳಿಸ್ತೇವೆ. ಆದಷ್ಟು ಬೇಗ ಇದನ್ನು ಮುಗಿಸಿ ಸಭಾ ಕಾರ್ಯಕ್ರಮ ಮಾಡ್ತೇವೆ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೊಡ್ತೇವೆ, ಮತ್ತೆ ಪುರುಷರ ಪಂದ್ಯಾಟವನ್ನು ಪ್ರಾರಂಭ ಮಾಡ್ತೇವೆ. ಹೀಗೆ ಈ ಕಾರ್ಯಕ್ರಮಗಳನ್ನ ಶೆಡ್ಯೂಲ್ ಆಗಿ ಮಾಡಿಕೊಂಡಿದ್ದೇವೆ. ಈಗಾಗಲೇ ಆಗಮಿಸಿದಂತ ನಮ್ಮ ಮಾನ್ಯ ಶಾಸಕರಿಗೆ ಹಾಗೂ ಇಲ್ಲಿರುವಂತಹ ಎಲ್ಲ ಅತಿಥಿಯವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇದೀಗ ನಾವು ನೇರವಾಗಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗ್ತೇವೆ. ರಮೇಶ್ ಅವರು, ನಿಮ್ಮ ಸಾಧನೆ ಹೇಳಿ ಮಕ್ಕಳೇ, ಸಾಧನೆ ಹೇಳಿ. ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದ ಮಕ್ಕಳೆಲ್ಲ ಇದ್ದಾರೆ ಇಲ್ಲಿ, ಪರಿಚಯ ಮಾಡಿಕೊಳ್ಳಿ. ಅದರೊಂದಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಗಳು ಶಂಕರ್ ಶೆಟ್ಟಿ ಅವರು ಬಹಳ ಅತ್ಯುತ್ತಮವಾಗಿ ಸಂಘಟನೆಯನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಶಂಕರ್ ಶೆಟ್ಟಿ ಅವರು, ಅವರಿಗೂ ಆತ್ಮೀಯ ಸ್ವಾಗತ. ಹೋಗಿದ್ದರ ಮೂಲಕವಾಗಿ ಯಾವುದೇ ವಿನಾಶಕ ಬರದ ರೀತಿಯಲ್ಲಿ ಯಶಸ್ವಿ ರೀತಿಯಲ್ಲಿ ಸಾಗಿ ಬರಲಿ ಎನ್ನುವುದನ್ನು ನೆನಪಿಸುತ್ತಾ ಈ ಒಂದು ಸುಂದರವಾದ ಅಸೈಗೋಲಿಯ ಕ್ರೀಡಾಂಗಣದಲ್ಲಿ ಸಾಗಿ ಬರ್ತಾ ಇದೆ. ಉಳ್ಳಾಲ ಟ್ರೋಫಿ 2022ರ ಉದ್ಘಾಟನೆಗೊಂಡಿದೆ. ಇದೀಗ ಚಾಂಪಿಯನ್ ಯಾರಾಗುತ್ತಾರೆ ಎಂದು ಕಾದು ನೋಡಬೇಕು. ಮೊದಲ ಸರ್ವಿಸ್ ವಾಲಿಬಾಲ್ ಆಗಬಹುದು. ಇದೀಗ ಸುಂದರವಾದ ವಾಲಿಬಾಲ್ ಚೆಂಡು, ಮನುಷ್ಯನ ಆರ್ಟ್ ಅಂತಾರಲ್ಲ, ಆರ್ಟ್ ಅಂತ ಅದುವೇ ಚೆಂಡಿನ ಉದ್ಘಾಟನಾ ಕಾರ್ಯಕ್ರಮ. ಮನುಷ್ಯನ ಚೆಂಡು 270 ಗ್ರಾಂ ತೂಗುವ ವಾಲಿಬಾಲ್ ಚೆಂಡಿನ ಮೇಲೆ ಮೊದಲ ಸರ್ವಿಸ್ಗೆ ಈ ತರ ಸರ್ವಿಸ್ ಇದೆ. ವಾಲಿಬಾಲ್ ಅಸೋಸಿಯೇಷನ್ ಕಾರ್ಯದರ್ಶಿಯಾದ ಶಂಕರ್ ಶೆಟ್ಟಿ ಸರ್ ಮೊದಲ ಪಂದ್ಯಕ್ಕಾಗಿ ಎರಡು ತಂಡದ ಟೀಮ್ ಕ್ಯಾಪ್ಟನ್ SDM
ಎಸ್, ಎರಡೂ ತಂಡಗಳು ಇದೀಗ ಪರಸ್ಪರ ಅವರವರ ಇಷ್ಟ ದೇವರನ್ನು ಮನೆ ದೇವರು. ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ. ಆದರೆ ನಮ್ಮ ಗುರಿ ಗೆಲುವಿನಂತಿರಬೇಕು ವಿನಾ ಸೋಲಿನಂತಲ್ಲ ಎನ್ನುವುದನ್ನು ನೆನಪಿಸಿಕೊಂಡು ಉಳ್ಳಾಲ ಟ್ರೋಫಿ 2022ರ ಚಾಂಪಿಯನ್ ಪಟ್ಟಕ್ಕಾಗಿ ಮೊದಲ ಪಂದ್ಯ ಸಜ್ಜಾಗುತ್ತಾ ಇದೆ ಕ್ರೀಡಾಂಗಣದಲ್ಲಿ. SGM ಉಜಿರೆ ತೀರ್ಪುಗಾರರ ಬಲಭಾಗದಲ್ಲಿದೆ. ಅದೇ ರೀತಿ ಎಸ್, ಮೊದಲ ಸರ್ವಿಸ್ ಮೊದಲ ಅಂಕಕ್ಕಾಗಿ ಕ್ಷಣಗಣನೆ. ಬಹಳಷ್ಟು ರೋಚಕ ಓಡಾಟ, ಸಿರಸಂತ ಕಾದಾಟ. ಇದರೊಂದಿಗೆ ವಾಲಿಬಾಲ್ ಪಂದ್ಯ ಖಾತೆಯನ್ನು ಆರಂಭಿಸಿಕೊಂಡ ದಕ್ಷಿಣ ಕನ್ನಡ ಜಿಲ್ಲೆಯ SGM ಉಜಿರೆ 1-1 ಸಮಸಮದೊಂದಿಗೆ 1 ಈಚ್. ಎರಡಕ್ಕೂ ಒಂದಿನ ಸರ್ವಿಸ್ ചെയ്തു SGM ಉಜಿರೆ ಬೆಳ್ತಂಗಡಿ ದಕ್ಷಿಣ ಕನ್ನಡ. Yes, good draw, fill in the blank. 3-1, 2-point lead go to SGM ಉಜಿರೆ in first set. 3-1, 3-1 ಮುನ್ನಡೆಯಲ್ಲಿದೆ. 2 ಅಂಕದ ಮುನ್ನಡೆಯಲ್ಲಿದೆ. गुड बॉल, बलिष्ठ सनेगढ़, बढ़िया दीवार खड़ी कर दी यहाँ पर शिवानी शेट्टी ने 2-3 पर पहला मैच यहाँ पर उल्लाल ट्रॉफी. Yes. The pass. Contact pass. Once again, Tulasi, the powerful shot. 4-2 in 2-point lead. First set going on. SGM ಉಜಿರೆ 4-2 ಮುನ್ನಡೆಯಲ್ಲಿದೆ. ಡಿಸೆಂಬರ್ 8ರ ಆಟಗಾರ್ತಿ. ಹರೇಕಳ ಫರೀದ್ನಗರ ಶ್ರೀಯುತ ಬಶೀರ್ ಅಂದಿನ APJ ಅಬ್ದುಲ್ ಕಲಾಂ ವಿಜ್ಞಾನಿ ರಾಷ್ಟ್ರಪತಿ ಸ್ವತಃ ವಿನೋದ ಛಲದ ಪ್ರಯತ್ನವನ್ನು ನಿಮ್ಮದಾಗಿಸಿ ಇದನ್ನು ಕಳಿಸುತ್ತಾ ಮಾತನಾಡಬೇಕಾಗಿದೆ. ಆ ಭಾಗಕ್ಕೆ ಹೋಗಲೊಪ್ಪದ ಚೆಂಡು. ವಾಲಿಬಾಲ್ನಲ್ಲಿ 3 ಸ್ಪರ್ಶ ಮಾತ್ರ. ಕುಟುಂಬದವರು ಎಲ್ಲರೂ ಮುಟ್ಟುವಂತಿಲ್ಲ. ಅದೇನು ಮದುವೆ ಮನೆಯಲ್ಲಿ ಕೊಡುವಂತ ಮಾಂಗಲ್ಯ ಅಲ್ಲ. ಖಾತೆಯನ್ನು ಆರಂಭಿಸಿಕೊಂಡ ಮಂಗಳೂರು ಮಂಗಳ ಫ್ರೆಂಡ್ಸ್ ಉರ್ವಷ್ಟ 1-2 ಸರ್ವಿಸ್ ಇನ್ನು ಒಂದಾಡಿಕೆಯ ಕೊರತೆ ಅಂಕವನ್ನು ತಂದುಕೊಟ್ಟಾಕಿ ಅಂಕವನ್ನು ಕಳೆದುಕೊಳ್ಳುತ್ತಿದ್ದಾಳೆ ರಾಷ್ಟ್ರೀಯ ಪ್ರತಿಭೆ ಶಿವಾನಿ. ನಂಬರ್ 16ರ ಅನಿತ 16 ಸರ್ವಿಸ್ನಲ್ಲಿ ಈಗ ಅನನ್ಯ ಭಟ್ ಹುಡುಗಿ ಹೊರ ಕಾಡಿನಲ್ಲಿ ಹೈಸ್ಕೂಲ್
ಪ್ರೇಕ್ಷಕರ ಎದೆ ಬಡಿತ 60ರಿಂದ 120ಕ್ಕೆ. ಓಹೋ ಎಸ್ ಸರ್ವಿಸ್ 18-16 ಇದರೊಂದಿಗೆ ಮ್ಯಾಚ್ ಅನ್ನು ಬದಲಾಯಿಸಿಕೊಂಡಿದೆ. ನೇರ ಸೆಟ್ಗಳ ಮೂಲಕವಾಗಿ 16-16ರಲ್ಲಿ ಪ್ರಥಮ ಸೆಟ್ ಅನ್ನು 17-13ರಲ್ಲಿ ಉಡುಪಿ ಗೆದ್ದುಕೊಂಡಿದ್ದು, ದ್ವಿತೀಯ ಸೆಟ್ ಅನ್ನು 18-16ರಲ್ಲಿ ಉಡುಪಿ ತಂಡ ಗೆದ್ದುಕೊಂಡಿದೆ. ಇನ್ನು ಕೂಡ ಪಂದ್ಯಾಟ ಮುಗಿದಿಲ್ಲ ಪ್ರೇಕ್ಷಕರಿಗೆ. ಮ್ಯಾಚ್ ಅಭಿ ಬಾಕಿ ಹೈ. ನೆಕ್ಸ್ಟ್ ಮ್ಯಾಚ್ ತಂಡದ ತರಬೇತುದಾರರು ರಮೇಶ್ ಸರ್ ತಮ್ಮ ತಂಡವನ್ನು ಒಳಭಾಗಕ್ಕೆ ಕರೆತರಬೇಕು. ಈ ಒಂದು ಪಂದ್ಯಕೂಟದ ಅದ್ದಿನ ಕಣಿನ ಮುಂದಿನ ತೀರ್ಪುಗಾರರಾಗಿ ನಮ್ಮ ಜೊತೆ ಇದ್ದಂತ ಶ್ರೀಯುತ ಮೋಹಿತ್ ಸರ್ ಹಾಗೇನೆ ಶ್ರೀಯುತ ಆನಂದ್ ಸರ್ ರಾಷ್ಟ್ರೀಯ ತೀರ್ಪುಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಟ್ಟಿದ್ದೇವೆ. ಜೋರಾದ ಚಪ್ಪಳೆ ಬರಲಿ ಮಂಗಳ ಫ್ರೆಂಡ್ಸ್ ನ ಆಟಗಾರ್ತಿಯರಿಗೆ. ಪಂದ್ಯವನ್ನು ಗೆಲ್ಲಿದ್ದರು, ಪ್ರೇಕ್ಷಕರ ಮನವನ್ನು ಗೆದ್ದಿದ್ದೀರಿ, ನಿಮಗೆ ಅಭಿನಂದನೆಗಳನ್ನು ವಿನಯ್ ಕುಮಾರ್, ಗಣೇಶ್ ಪಾಟ್ಕರ್. ಅದೇ ರೀತಿ ಸ್ಕೋರ್ ಬೋರ್ಡ್ ನಲ್ಲಿ ನಮ್ಮ ಜೊತೆ ಇದ್ದಾರೆ ವಿಜಯ್ ಕಾಂತ್. ತಮ್ಮ ಸ್ಕೋರ್ ಬೋರ್ಡ್ಗೆ ವೈರಸ್ ಬರದಾಗಿ ನೋಡ್ಕೊಳ್ಳಿ, ಜಾಗ್ರತೆ ಮಾಡಿ, ಅದು ಫೈಬರ್ ಆಗಿದೆ. ಥ್ಯಾಂಕ್ ಯು. ಕಮ್ ಟು ನೆಕ್ಸ್ಟ್ ಮ್ಯಾಚ್ SGM ಉಜಿರೆ. ಮುಂದಿನ ಅವಶ್ಯಕೆಯಲ್ಲಿ ಬದಲಾವಣೆ ಆಗಲಿಕ್ಕಿದೆ. ದಿನೇಶ್ ಕಾಮೆಂಟ್ರಿ ಒಳಭಾಗಕ್ಕೆ, ಅನೀಫ್ ಕಾಮೆಂಟ್ರಿ ಹೊರಭಾಗಕ್ಕೆ. ಸಂಸ್ಕಾರ ಆಗಿದೆ. ಆ ನೆಲೆಯಲ್ಲಿ ಇವತ್ತು ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ಅವರನ್ನು ಸಂಸ್ಕರಣೆ ಮಾಡಲಿಕ್ಕೆ ಸೇರಿಕೊಂಡಿದ್ದೇವೆ. ಮತ್ತು ಸಹಕಾರಿ ಸಂಘಗಳು ಆಗಿರ್ಬೋದು, ಎಲ್ಲದರಲ್ಲಿ ಕೂಡ ಮುಖ್ಯ ಸ್ಥಾನವನ್ನು ವಹಿಸಿಕೊಂಡು ಮುಂದಾಳತ್ವವನ್ನು ವಹಿಸಿಕೊಂಡು ಯಶಸ್ವಿಯಾಗಿ ಸಂಘಟನೆ ಮಾಡಿಕೊಂಡು ಹೋದಲ್ಲಿ ಪ್ರಮುಖರು ಅಂತ ಹೇಳಿದರೆ ಅದು ಸಂಕ್ಷೇಪ ಕರ್ಕರ್ ಅವರು. ಅವರ ಒಂದು ಮರಣ ನಮಗೆಲ್ಲರಿಗೂ ಬಹಳ ಬೇಸರ ತಂದಿದೆ. ಆ ನಿಟ್ಟಿನಲ್ಲಿ ಅವರು ಕ್ರೀಡೆಗೆ ಪ್ರೋತ್ಸಾಹಕರಾಗಿ ಕೂಡ ದುಡಿದಿದ್ದಾರೆ. ಇದೇ ಪರಿಸರದಲ್ಲಿ ನಾವೆಲ್ಲರೂ ಕೂಡ ವಿನಂತಿ ಮಾಡಿಕೊಂಡು ನಮ್ಮ ಬಹುತೋಟಿ ಕಾರ್ಯಕ್ರಮ ನಾವು ಕೂಡ ಒಟ್ಟು ಸೇರ್ತಾ ಮೊದಲೇ ನಮ್ಮ ಈ ಪರಿಸರದ 2 ಜನ ಕಲ್ಯಾಣ ಇಡೀ ಆತ ಬೇಗ ದೇವರ ಪಾದ ಸೇರಿ ನಮ್ಮ ಸಾಮಾನ್ಯವರ ಬಗ್ಗೆ ಹೇಳುವಾಗ ಬಹಳ ಸಂತೋಷ ಪಟ್ಟರು. ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಮ್ಮ ಸಂಕಲ್ಪ ಕರ್ಕರವರನ್ನು ಕೂಡ ಕೇಳಿ ಬಹಳ ಅವರು ಖುಷಿ ಇದು ಮಾಡಿದ್ರು. ಅವರು ಓಂ ಶಾಂತಿ 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 ಭಾವಚಿತ್ರಕ್ಕೆ ಪುಷ್ಟ ಹಾಗೆ ಎಲ್ಲ ನಾರಾಯಣ ಕಕ್ಕೆ ಮೊದಲು ಹಾಗೆ ಎಲ್ಲ ಒಬ್ಬರೊಬ್ಬರು ಅತಿಥಿಗಳು. ಮೊದಲಿಗೆ ಪ್ರವೀಣ್ ಮತ್ತು ರತ್ನಾಕರ್ ಅವರ ಕುಟುಂಬಸ್ಥರು. ಪ್ರವೀಣ್ ಅನ್ನ ಇವತ್ತು ಅವರ ಹೆಸರಿನಲ್ಲಿ ಒಂದು ಪ್ರೈಸ್ ಕೂಡ ಕೊಟ್ಟಿದ್ದಾರೆ. ಅವರ ಮಾಮೂಲು ಮುಸ್ತಫಾ ಅವರು, ನಾರಾಯಣಾಳು ಅವರು, ಹಾಗೆ ಕಿರಣ್ ಕುಪ್ಪೇಟಿ ಅವರು, ಸೌಕಕಾಳಿ ಅವರು ಇದ್ದಾರೆ. ನಮ್ಮ ಬದ್ರುದ್ದೀನ್ ಅವರು, ನಮ್ಮ ಹರಿಕಳ ಗ್ರಾಮ ಪಂಚಾಯತ್ನ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷ ಅಂತ ಹೇಳಿ ತಪ್ಪಿಲ್ಲ, ನಿಯಾಜ್ ಅವರು, ಎಲ್ಲರೂ ಹಾಗೆ ವೇದಿಕೆಯನ್ನು ಸೇರಿಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ. ದಯವಿಟ್ಟು ಎಲ್ಲರೂ ವೇದಿಕೆಯನ್ನು ಸೇರಿಕೊಳ್ಳಿ. ಒಂದು ಅರ್ಧ ಗಂಟೆ ಸಮಯ, ಕೇವಲ 2 ಮಂದಿ ಮಾತಾಡ್ತಾರೆ ಅಷ್ಟೇ. ಎಲ್ಲ ಆಟಗಾರರು ದಯವಿಟ್ಟು ವೇದಿಕೆ ಅಂಗಡಿಗೆ ಬನ್ನಿ ಮಕ್ಕಳೇ, ಅಂಗಡಿಗೆ ಬನ್ನಿ. 2 ತಂಡಗಳು ಬನ್ನಿ, ಲೈನಲ್ಲಿ ಕೂತ್ಕೊಳ್ಳಿ, ಅಂಗಡಿ ಕೂತ್ಕೊಳ್ಳಿ, ಅರ್ಧ ಗಂಟೆ ಬರೋದು. ಭವ್ಯ ವೇದಿಕೆಯಲ್ಲಿ ಉಳ್ಳಾಲ ತಾಲೂಕು ಅಸೋಸಿಯೇಷನ್ ವತಿಯಿಂದ ನಡೆಸುತ್ತಿರುವ ಉಳ್ಳಾಲ ಕಪ್ 2022 ಈ ವಾಲಿಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯಲಿ, ದೇವರ ಅನುಗ್ರಹ ನಮಗೆಲ್ಲರಿಗೂ ದೊರೆಯಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಕುಮಾರಿ ಶ್ರೀರಕ್ಷೆ SH ಪೂಜಾರಿ ಕೊಣಾಜೆ ಇವರು. शुभ
ವಿದ್ಯುಕ್ತ ಚಾಲನೆಯನ್ನು ನೀಡಿ ನಾವು ನಡೆಸುವಂತಹ ಈ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಎನ್ನುವಂತಹ ಹಾರೈಕೆಯನ್ನು ಮಾಡಿದಂತಹ ಕುಮಾರಿ ಶ್ರೀರಕ್ಷಣಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಈ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ಪ್ರಾರಂಭವಾಗಿ ಕೆಲವೇ ತಿಂಗಳುಗಳಾದರೂ ಸಹ ಬಹುಶಃ ಜಿಲ್ಲೆಯಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನ ಮೂಡಿಸ್ತಾ ಬರ್ತಾ ಇದೆ. ಮೊನ್ನೆಯಷ್ಟೇ ನಡೆದಂತಹ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ನಡೆಸಿದಂತಹ ಜಿಲ್ಲಾ ಚಾಂಪಿಯನ್ಶಿಪ್ ಅಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದಂತಹ ನಮ್ಮ ಉಳ್ಳಾಲ ತಂಡ, ಅದರ ಜೊತೆಯಲ್ಲಿ ಇದೀಗ ಮತ್ತೊಂದು ಮೈಲುಗಲ್ಲು ಎನ್ನುವಂತೆ ಉಳ್ಳಾಲ ಟ್ರೋಫಿ 2020 ಎನ್ನುವಂತಹ ಹೆಸರಿನಿಂದ ಬಹಳ ಅದ್ದೂರಿಯಾಗಿ ನಡೆಸ್ತಾ ಇರುವಂತಹ ಈ ಒಂದು ಪಂದ್ಯಾಟ, ಇವೆಲ್ಲವೂ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ಬಹುಶಃ ಮೊನ್ನೆಯಷ್ಟೇ ಬಿತ್ತಿದಂತಹ ಬೀಜ ಒಂದು ಸಣ್ಣ ಮೊಳಕೆಯಿಂದ ಹೊರಗೆ ಬರ್ತಾ ಇರುವಾಗಲೇ ಸಣ್ಣ ಮೈಲುಗಲ್ಲನ್ನ ಇಡ್ತಾ ಬಂದಿದೆ. ಇದಕ್ಕೆ ಎಲ್ಲರ ಸಹಕಾರದ ಜೊತೆಯಲ್ಲಿ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯವರು ನಮ್ಮ ಈ ಸಂಘದಲ್ಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನ ಬಹಳ ಆತ್ಮೀಯವಾಗಿ ತಮ್ಮ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ತ್ಯಾಗಂ ಹರೇಕಳ. ಇಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಮಾನ್ಯ ಶಾಸಕರು, ಮಾಜಿ ಸಚಿವರು ಆಗಿರುವಂತಹ ಸನ್ಮಾನ್ಯ UT ಖಾದರ್ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳೇ, ಬಹಳ ಸಂತೋಷ ಮತ್ತು ಹೆಮ್ಮೆ ಅನಿಸ್ತದೆ. ಯಾಕೆಂದರೆ ಇದೇ ಪ್ರಥಮ ಬಾರಿಗೆ ಬಹಳ ಶಿಸ್ತುಬದ್ಧವಾಗಿ ವಾಲಿಬಾಲ್ ಪಂದ್ಯಾಟ ಒಂದು ನಮ್ಮ ಉಳ್ಳಾಲ ವಲಯದಲ್ಲಿ ಆಗ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ಅಸೋಸಿಯೇಷನ್ ಪ್ರಾರಂಭ ಆಗಿ ಅದು ನಮ್ಮ ಸತೀಶ್ ಅವರ ನೇತೃತ್ವದಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿ ಅದಕ್ಕೆ ಒಂದು ಒಳ್ಳೆಯ ಬೆನ್ನೆಲುಬಾಗಿ ನಮ್ಮ ಶಂಕರಣ್ಣ ಇದ್ದಾರೆ. ಹೀಗೆ ತಯಾರಿಗೊಂಡು ಒಂದು ಅಸೋಸಿಯೇಷನ್ ಆಗಿ ಎಲ್ಲ ತಾಲೂಕುಗಳಿಗೆ ಒಂದೊಂದು ತಾಲೂಕು ಅಸೋಸಿಯೇಷನ್ ಮುಖಾಂತರ ಮಾಡಿ ಅದರ ಮುಖೇನ ಹಲವಾರು ತರಬೇತಿ ಕೊಟ್ಟು ಆ ಮಕ್ಕಳಿಗೆ ಉತ್ತಮ ತರಬೇತಿ ಕೊಟ್ಟು ಅವರಿಗೆ ಎಲ್ಲೆಲ್ಲಿ ಅವಕಾಶ ಸಿಗ್ತದೋ ಅವಕಾಶ ಸದುಪಯೋಗಪಡಿಸಿಕೊಳ್ಳಿಸಿ ಆ ಮಕ್ಕಳನ್ನ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಗುವ ಹಾಗೆ ಮಾಡಿದಂಥ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದು ನಮ್ಮ ದಕ್ಷಿಣ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಸಂಸ್ಥೆ. ಅದರ ಅಂಗಸಂಸ್ಥೆಯಾಗಿ ಇವತ್ತು ತಾಲೂಕು ಉಳ್ಳಾಲ ವಾಲಿಬಾಲ್ ತಾಲೂಕು ಅಸೋಸಿಯೇಷನ್ ಸಂಸ್ಥೆ. ಇದು ಮೊದಲು ಪ್ರಾರಂಭ ಆಗಿ ಕೇವಲ ಒಂದು 7 ತಿಂಗಳಾಗಿದೆ. ಈ 7 ತಿಂಗಳ ಮೈಲಿಗಲ್ಲಲ್ಲಿ ಈಗ ಜಿಲ್ಲಾ ಮಟ್ಟದಲ್ಲಿ ಮೊನ್ನೆ ನಾವು ಶಂಕರಣ್ಣನ ಸೇರಿಕೊಂಡು ನಮಗೆ ದ್ವಿತೀಯ ಸ್ಥಾನ ಅಂತಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ, ನನಗೆ ತುಂಬಾ ಖುಷಿಯಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಸುರೇಖಾ ಅವರು ಹೇಳಿದಾಗೆ ನಾವು ಚಾಂಪಿಯನ್ಶಿಪ್ ಆಗಿದ್ದೇವೆ. ವಿಶೇಷವಾಗಿ ಇವತ್ತು ನಮ್ಮ ಸೌಹಾರ್ದಯುತವಾಗಿ ಒಂದು ಪಂದ್ಯಾಟವನ್ನ ಈ ಹಸೆಗೋಳಿ ಕೇಂದ್ರ ಮೈದಾನದಲ್ಲಿ ಮಾಡಬೇಕು ಎನ್ನುವಂತ ಹೆಬ್ಬಯಕೆ ಆಗಿತ್ತು. ಯಾಕೆಪ್ಪ ಅಂತಂದ್ರೆ ಇದರಲ್ಲಿ ಮುಖ್ಯವಾಗಿ ಗೌರವ ಅಧ್ಯಕ್ಷರಾಗಿ ನಮ್ಮ UT ಖಾದರ್ ಅವರು, ನಮ್ಮ ಸಚಿವರು, ಮಾಜಿ ಸಚಿವರು, ಗೌರವ ಸಲಹೆಗಾರರಾಗಿ TJ ರಾಜಾರಾಮ್ ಭಟ್ ಅವರು, ಕಾರ್ಯಾಧ್ಯಕ್ಷರಾಗಿ ಸಂತೋಷ್ ಡಿಸೋಜಿ ಅವರು, ಅವರನ್ನು ಒಳಗೊಂಡಂತ ಇಡೀ ತಂಡ ಉಂಟಲ್ಲ, ಇದು ಉಳ್ಳಾಳ ತಂಡ ಬಹಳ ಅದ್ಭುತವಾದಂತಹ ಒಂದು ತಂಡ. ಅದ್ಭುತವಾದಂತ ಯಾಕೆ ಹೇಳ್ತೇನೆ ಅಂದ್ರೆ ಎಲ್ಲರೂ ಒಬ್ಬರಿಗೊಬ್ಬರು ಪ್ರತಿಭಾವಂತರು. ಅಂತಹ ಈಗ ನೋಡಿರ್ಬೋದು ಮಹಿಳಾ ಮುತ್ತುಗಳು ಇಲ್ಲಿ ಈ ರಾತ್ರಿಯಲ್ಲಿ ಕೂಡ ಸೇರಿಕೊಂಡು ಇವತ್ತು ನಮ್ಮ ಬೆನ್ನುಲುಬಾಗಿ ಕೆಲಸವನ್ನು ಮಾಡ್ತಾ ಇದೆ. ಹೀಗೆ ಒಂದು ಪಂದ್ಯಾಟ ನಾವು ಜಿಲ್ಲಾ ಹಂತದಲ್ಲಿ ನಾವು ಚಾಂಪಿಯನ್ಶಿಪ್ ಆಗಿ ಮೂಡಿ ಬಂದಿದ್ದೇವೆ. ವಿಶೇಷವಾಗಿ ಇವತ್ತಿನ ಮುಖ್ಯ ಅತಿಥಿಗಳಲ್ಲಿ ನಮ್ಮ ಉದ್ಘಾಟಕರಾಗಿ ಬಂದವರು ಶ್ರೀಯುತ UT ಖಾದರ್ ಅವರು. ಬಂದವರು ಅಂತ ಹೇಳೋದಕ್ಕಿಂತ ಅವರು ನಮ್ಮವರೇ, ಗೌರವ ಅಧ್ಯಕ್ಷರು. ಒಂದು ಎರಡನೇದು, ಇವತ್ತು ಪಂದ್ಯಾಟ ನಡೆಯಬೇಕಂದ್ರೆ ಅವರ ಮಾರ್ಗದರ್ಶನ ತುಂಬಾ ಇತ್ತು. ಇದು ಒಂದೆರಡಲ್ಲ ಎರಡಲ್ಲ, ಇದರ ಮುಂಚಿತವಾಗಿ ಅವರು ತುಂಬಾ ಸಲಹೆಯನ್ನು ಕೊಟ್ಟಿದ್ರು, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇಳಿ. ಯಾಕೆಂದ್ರೆ ಕ್ರೀಡೆ ಅಂದ್ರೆ ತುಂಬಾ ಅವರಿಗೆ ಪ್ರೀತಿ. ಕ್ರೀಡೆಗೆ ಇವತ್ತು ನಮ್ದು ಮಕ್ಕಳಾಗ್ಲಿ, ಸ್ಪೋರ್ಟ್ಸ್ ಯಾವ್ದು ನಡೀಲಿ, ಗೇಮ್ಸ್ ಆಗಲಿ, ಎಂತ ಚಟುವಟಿಕೆ, ಪ್ರತಿಭಾ ಕಾರಂಜಿ ಆಗಲಿ, ಅದೆಲ್ಲ ನಮಗೆ ಶಿಕ್ಷಣ ಸಂಸ್ಥೆಯಲ್ಲಿ ಒಬ್ಬ ಅಧ್ಯಾಪಕನಾಗಿದ್ದಕ್ಕೆ ನನಗೆ ಗೊತ್ತು. ಅಂತ ಒಂದು ಆಗಬೇಕು, ಹೀಗೆ ಆಗಬೇಕು, ಹಾಗೆ ಆಗಬೇಕು, ಹೀಗೆ ಮಾಡಿ, ಅದನ್ನು ಹೀಗೆ ತಯಾರು ಮಾಡಿ, ಸ್ಪಾನ್ಸರ್ಶಿಪ್ ನೀವು ನಂಬಲಿಕ್ಕೆ ಅವರು ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಇವತ್ತಿನ ಪಂದ್ಯಾಟಕ್ಕೆ ಸುಮಾರು 75,000 ಹಣವನ್ನು ಕೂಡ ದೂರದಿಂದ ಹೇಳ್ಬಾರ್ದು, ನಾನು ಹೇಳ್ಬಾರ್ದು. ಯಾಕೆ ಅವರು ಹೇಳ್ಬಾರ್ದು ಅಂತ ಹೇಳಿದ್ರು, ಇದೆಲ್ಲ ಹೇಳ್ಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಒಬ್ಬ ಶಾಸಕನಾಗಿ ಹೇಗಿರಬೇಕು, ಕೇವಲ ಬಾಯಲ್ಲೆಲ್ಲ ಕಾರ್ಯದಲ್ಲಿ ಕೂಡ ಮಾಡಬೇಕು. ಪ್ಲಸ್ ಸಂಘಟನೆಯಲ್ಲಿ ಎಲ್ಲಿಯೂ ಕುಂದುಕೊರತೆ ಬರಬಾರ್ದು, ಸೋಲ್ಬಾರ್ದು. ಸಂಘಟನೆ ಮಾಡೋರು ಸೋಲ್ಬಾರ್ದು. ಅವರಿಗೆ ಒಂದು ಫೋನ್ ಮಾಡಿದ್ರೆ ಬರ್ತದೆ, ನಮಗೆ ಹಾಗೆ ಅಲ್ಲ. ಅದನ್ನು ಯೂಸ್ ಮಾಡಿಕೊಂಡು ಇವತ್ತು ಕೇವಲ ಕ್ರೀಡೆ ಮಾತ್ರ ಅಲ್ಲ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಇವತ್ತು ದೈವ ದೇವಸ್ಥಾನ ಎಲ್ಲದಕ್ಕೂ ಕೂಡ ಮುಂಚೆ ನಿಂತು ಅವರಿಗೆ ಆ ಅನುದಾನ ತೆಗೆಸಿಕೊಡುವಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿ ಇದ್ದರೆ ಸನ್ಮಾನ್ಯ UT ಖಾದರ್ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ, ಬಹಳ ಖುಷಿ ಪಡ್ತೇನೆ, ಬಹಳ ಸಂತೋಷದಿಂದ ನಾನು ಹೇಳ್ತೇನೆ. ಅಂತ ಒಬ್ಬ
ಮಾರ್ಗದರ್ಶನದಲ್ಲಿ ಇವತ್ತು ಪಂದ್ಯಾಟ ಆಗ್ತಾ ಇದೆ. ಅವರು ಬಹಳ ಪ್ರೀತಿಯಿಂದ ಉದ್ಘಾಟನೆ ಮಾಡಿ ಹೋದ್ರು. ಮೊದಲು ಸಾಂಕೇತಿಕವಾಗಿ ತೆಂಗಿನಕಾಯಿ ಹೊಡೆದದ್ದೇ ಚಂದ, ನಮ್ಮ ಧರ್ಮದಲ್ಲಿ ಬಹಳ ಸಾರ್ಥಕತೆ ತಂದಿದೆ ಅದು. ಅಂಥದ್ರಲ್ಲಿ ಇವತ್ತು ಉದ್ಘಾಟನೆಗೊಂಡು ಬಹಳ ಅದ್ಭುತವಾಗಿ 4 ತಂಡಗಳು ಈಗಾಗಲೇ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಕೂಡ ಚತುರ್ಥ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಅವರ ಉದ್ಘಾಟನೆ ಪ್ರಮುಖ ಕಾರಣ. ಇಂತಹ ಒಬ್ಬ ವ್ಯಕ್ತಿಯನ್ನು ನಾನು ಭಕ್ತಿಯಿಂದ ಪ್ರೀತಿಯಿಂದ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. PPK ಹಾದರ್ ಅವರಿಗೆ ಪ್ರೀತಿಯ ಸ್ವಾಗತ. ರಾಧಾಕೃಷ್ಣ ರೈಗಳು ಬೇಗ ಬಂದು ಅವರಿಗೆ ಶಾಲು ಉತ್ಸವ ನೆನಪಿನ ಕಾಣಿಕೆಯನ್ನು ಈಗಲೇ ಕೊಟ್ಟುಬಿಡಿ. ರಾಧಾಕೃಷ್ಣ ರೈ ಅವರು ನಮ್ಮ ಉಪಾಧ್ಯಕ್ಷರು ಸಂಘದ ಎಲ್ಲ ನಿನ್ನೆ ಗ್ರೌಂಡ್ ಅಲ್ಲಿ ಬಿಸಿಲಲ್ಲಿ ನಿಂತು ತಯಾರು ಮಾಡಿದಲ್ಲಿ ಓರ್ವರು ಶ್ರೀಯುತ ರಾಧಾಕೃಷ್ಣ ರೈ ಅವರು, ಅನುದಾನಿತ ಹಿರಿಯ ಶಾಲೆ ಪಾವರು ಹರೇಕಳ ಇದರ ದೈಹಿಕ ಶಿಕ್ಷಕರು, ಅವರಿಗೆ ವಂದನೆಗಳು. ನಮ್ಮ ಮಾನ್ಯ ಶಾಸಕರಿಗೆ ಗೌರವ. ಶಂಕರ್ ಶೆಟ್ಟಿ ಅವರು ನಮ್ಮ ಜಿಲ್ಲೆಯ ಕಾರ್ಯದರ್ಶಿಗಳು, ಬಹಳ ಅದ್ಭುತವಾದ ಕ್ರಿಯಾಶೀಲ ವ್ಯಕ್ತಿ. ನಮ್ಮ ಶಂಕರನ್ನ ಬಹಳ ಪ್ರೀತಿ ಇಷ್ಟೊತ್ತು ಬೆಳಗ್ಗೆ ಸಂಜೆ ಕರೆಕ್ಟಾಗಿ 4 ಗಂಟೆಗೆ ಬಂದಿದ್ದಾರೆ. ಇಷ್ಟೊತ್ತು ನಮ್ಮೊಂದಿಗಿದ್ದಾರೆ ಕ್ರಿಯಾಶೀಲ ಪ್ರಧಾನ ಕಾರ್ಯದರ್ಶಿಗಳು. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಎಲ್ಲರೂ ಚಪ್ಪಾಳೊಂದಿಗೆ ಸ್ವಾಗತ ಮಾಡೋಣ. ಒಂದು ನಿಮಿಷದಲ್ಲಿ ಸ್ವಾಗತ ಮಾಡ್ತೇನೆ ಬೇಗ. ಅವರಿಗೆ ನಮ್ಮ ಇಕ್ಬಾಲ್ ಕೈರಂಗಳ ಕಾರ್ಯದರ್ಶಿಗಳು ಬೇಗ ಓಡಿಕೊಂಡು ಬರಬೇಕು. ತದನಂತರ ಪ್ರಭಾತ್ ಅವರು ರೆಡಿಯಾಗಿರಬೇಕು. ಇಕ್ಬಾಲ್ ಅವರು ಕಾರ್ಯದರ್ಶಿ, ನಮ್ಮ ಬಹಳ ಕ್ರಿಯಾಶೀಲ ಕಾರ್ಯದರ್ಶಿ ಇಕ್ಬಾಲ್ ಅಂತ ಹೇಳಿದ್ರೆ ಲೆಜೆಂಡ್ನ ಮೇನ್ ಪ್ರಮುಖ ಸೂತ್ರಧಾರಿ. ಹೌದು, ಅವರನ್ನ ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಮತ್ತವರು ನಮ್ಮ ರವೀಂದ್ರ ಮಾಸ್ಟರ್ ಅವರು ಯಾವುದೇ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಎಲ್ಲ ಚಟುವಟಿಕೆಗಳಲ್ಲಿ ಇವತ್ತು ಮೊನ್ನೆ ಇಫ್ತಾರ್ ಕೂಟದಲ್ಲಿ ಪ್ರಮುಖ ಭಾಷಣಕಾರರಾಗಿ ಅವರನ್ನು ಕರೆದರು. ಯಾಕಂದ್ರೆ ಅಂತ ಒಂದು ಪ್ರತಿಭೆ, ವ್ಯಕ್ತಿತ್ವವನ್ನು ಅಳವಡಿಸಿಕೊಂಡವರು ಅವರೇ ನನಗೆ ಮಾರ್ಗದರ್ಶಕರು. ಅಂತ ಒಬ್ಬ ವ್ಯಕ್ತಿ ಇವತ್ತು ವೇದಿಕೆಯಲ್ಲಿದ್ದಾರೆ. ರವೀಂದ್ರ ಹರೇಕಳ ಅಲ್ಲಿಮಾರ್, ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಪ್ರಭಾತ್ ಅವರು ಬಂದು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಮತ್ತು ಅತಿಥಿ ನಮ್ಮ ನಾರಾಯಣ ರೈ ಕಕ್ಕಮೆಂಜಲ್ ಅವರು, ಈ ಪರಿಸರದವರು, ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಕೂಡ ತುಂಬಾ ಕೊಡುಗೆ ದಾನಿಗಳು ಕೂಡ. ಅವರು ಕಷ್ಟಪಟ್ಟು ಹೋದವರಿಗೆ ಹಣ ಇಲ್ಲ ಅಂತ ಹೇಳುವುದಿಲ್ಲ, ಎಲ್ಲ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದವರು. ಸಂಧ್ಯಾ ಭಜನೆ ಆಗ್ತಾ ಇದೆ, ಅದರ ಅಧ್ಯಕ್ಷರು ಹೌದು. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮ ಬನ್ನಿ ಕಲಂದರ್ ಬಶೀರ್ ಅವರು ಬಂದು ಈ ಒಂದು ಶಾಲು ಹೊದಿಸಿ ಗೌರವಿಸಬೇಕಂತೇಳಿ ವಿನಂತಿ ಮಾಡ್ತೇನೆ. ನಮ್ಮ ನಾರಾಯಣ ರೈ ಕಕ್ಕಮೆಂಜಲು ಅವರಿಗೆ ಮತ್ತೋರ್ವ ಪ್ರಮುಖರು, ನಮ್ಮ ಕೊಡುಗೆ ದಾನಿಗಳಲ್ಲಿ ಓರ್ವರು, ಧಾರ್ಮಿಕವಾಗಿ ಹಲವಾರು ಸಾಧನೆಗಳನ್ನ ಯಾರಿಗೂ ಗೊತ್ತಿಲ್ಲದೆ ಮಾಡಿದವರು, ಎಲ್ಲಿಯೂ ತೋರ್ಪಡಿಸಿದವರಲ್ಲ. ದೇವಣ್ಣ ಶೆಟ್ಟಿ ಅವರು, ಕೊಣಜಿ ಗ್ರಾಮ ಪಂಚಾಯತ್ ಒಬ್ಬ ಕ್ರಿಯಾಶೀಲ ಸದಸ್ಯರು, ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಸತ್ತರ್ ಅವರು ಬಂದು ಈ ಒಂದು ಶಾಲು ಹೊದಿಸಿ ಅವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಬಂಧುಗಳೇ, ನಮ್ಮ ಮೇನ್ ಪಿಲ್ಲರ್ ಹೈದರ್ ಕೈರಂಗಳ ಹಿಂದ್ಗಡೆ ಕೊಟ್ಟಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಹೈದರ್ ಅವರೇ ದಯವಿಟ್ಟು ವೇದಿಕೆಗೆ. ಹೈದರ್ ಕೈರಂಗಳ ಅವರು ಇವತ್ತಿನ ನಮ್ಮ ಉಳ್ಳಾಲ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಮೇನ್ ಕಾರಣಕರ್ತ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಅವರಿಗೆ ಒಂದು ಚಪ್ಪಾಳೆಯೊಂದಿಗೆ ಹೈದರ್ ಅವರಿಗೆ ಸ್ವಾಗತ ಮಾಡ್ತಾ, ಹೈದರ್ ಅವರು ಯಾರನ್ನು ಸ್ವಾಗತಿಸಬೇಕು ಅಂತ ಹೇಳಿದ್ರೆ ನಮ್ಮ ನಾರಾಯಣ ಅವರು ಇವತ್ತು ಉತ್ತಮ ಕೋಚ್ ಅಂತೇಳಿ, ಹಿರಿಯ ಕೋಚ್ ಅಂತೇಳಿ ನಾವು ಅವರಿಗೆ ಸನ್ಮಾನ ಮಾಡಲಿಕ್ಕೆ ಪ್ರೀತಿಯಿಂದ ಒಪ್ಪಿಕೊಂಡಾಗ ನಾರಾಯಣ ನಿಜವಾಗಿಯೂ ಬರುತ್ತಿರಲಿಲ್ಲ. ಅಷ್ಟು ಒತ್ತಡ, 2-3 ಕಾರ್ಯಕ್ರಮ ಆದರೂ ಕೂಡ ಇಲ್ಲಿ ಪ್ರೀತಿ ಇತ್ತು, ತ್ಯಾಗ ಖಂಡಿತ ಬರ್ತದೆ ಅಂತ ಬಂದೆ. ಆಳ್ವರೆ ತಮಗೆ ಭಕ್ತಿಪೂರ್ವಕ ವಂದನೆಗಳು. ಅವರಿಗೆ ಹೈದರ್ ಕೈರಂಗಳ ಅವರು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮತ್ತವರು ಕಿರಣ್ ಕುಪ್ಪೇಟಿ ಬಂಧುಗಳೇ, ನೀವು ಅವರ ಬಗ್ಗೆ ಗೊತ್ತುಂಟು ಗೊತ್ತಿಲ್ಲ. ಅವರಿಗೆ ಮಾಹಿತಿ ಕೊಟ್ಟರೆ ಅರ್ಧ ಗಂಟೆ ಚಂದ ಹಾಡಿನೊಂದಿಗೆ ಮಾತಾಡ್ತಾರೆ. ಆದರೆ ಮಾತಾಡೋ ಸಮಯ ಇಲ್ಲ. ನನಗೆ ಆಸೆ ಉಂಟು ಮಾತಾಡಿಸ್ಬೇಕು ಅಂತ, ನೋಡೋಣ ಮತ್ತೆ ಸಮಯ ಸಿಕ್ಕಿದ್ರೆ. ಕಿರಣ್ ಅವರು ಧಾರ್ಮಿಕವಾಗಿ ಕೆಲಸ ಮಾಡಿದರು. ಸ್ಪೋರ್ಟ್ಸ್ ಲೆಜೆಂಡ್ ಗ್ರೂಪ್ ಅಲ್ಲಿ ಮೇನ್ ಆಟಗಾರರು ಅಂತ ಹೇಳಿದ್ರೆ ಅದು ಕಿರಣ್ ಅವರು. ನೀವು ನಂಬಲಿಕ್ಕಿಲ್ಲ, ಬಹಳ ಒಳ್ಳೆ ರೀತಿಯಲ್ಲಿ ಇವತ್ತು ಕೊಡುಗೆ ದಾನಿಗಳು ಕೂಡ ಹೆಚ್ಚಿನ ಮೊತ್ತವನ್ನು ಮಾತ್ರ ಹೇಳ್ತೀನಿ, ಸಣ್ಣ ಮೊತ್ತವನ್ನು ಹೇಳುವುದಿಲ್ಲ, ಎಲ್ಲರಿಗೂ ಬೇಸರ ಆಗಬಾರ್ದು. ಸುಮಾರು 25,000 ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಕಿರಣ್ ಅವರೇ ತಮಗೆ ಭಕ್ತಿಪೂರ್ವಕ ಸ್ವಾಗತ, ಸುಸ್ವಾಗತ. ಅವರಿಗೆ ನಮ್ಮ ಸುರೇಖಾ ಮೇಡಮ್ ಅವರು ಬಂದು ಅವರಿಗೆ ಒಂದು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು. ನಮ್ಮ ಸಂಘಟನಾ ತರಬೇತಿ ವಿಭಾಗದ ಮಹಿಳಾ ಕಾರ್ಯದರ್ಶಿಗಳು ಸುರೇಖಾ ಬೇಗ ಸರಿ. ನಮ್ಮ ಮೊಹಮ್ಮದ್ ಮುಸ್ತಫ್ ಅವರು ಇಲ್ಲಿದ್ದಾರೆ, ಹಿಂದೆ ಇದ್ದಾರಾ? ಸರಿ. ಸಹಾಯಕ ಸಂಘಟನಾ ಕಾರ್ಯದರ್ಶಿಗಳು, ನಮ್ಮ ಜಿಲ್ಲಾ ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿ, ಬಹಳ ಒಳ್ಳೆಯ ವಾಗ್ಮಿಗಳು, ಉತ್ತಮ ನಿರೂಪಕರು. ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಮಾಲಾ ಅವರು ಬಂದು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಬನ್ನಿ. ಸೌಕತಾಳಿ ಅವರು ಮಾಜಿ ಪಂಚಾಯತ್ನ ಅಧ್ಯಕ್ಷರು, ಹಲವಾರು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅಭಿವೃದ್ಧಿಪಡಿಸಿದಂಥ ಒಬ್ಬ ಹಿರಿಯಣ್ಣ, ನಮ್ಮ ಊರಿನ ಒಬ್ಬ ಉತ್ತಮ ಕ್ರಿಯಾಶೀಲ ಸದಸ್ಯರು ಗ್ರಾಮ ಪಂಚಾಯತ್ನೀಗ. ಅವರಿಗೂ ಹಾರ್ದಿಕ ಸ್ವಾಗತ. ಕಿಶೋರ್ ಬೇಗ ಬನ್ನಿ. ಕಿಶೋರ್ ಅವರು ಬಂದು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮತ್ತೋರ್ವ ನಮ್ಮ ಸಲಹೆಗಾರರು ಆನಂದ್ ಕೆ ಅಸೇಗೋಳಿ ಅಂತ ಹೇಳಿದ್ರೆ ನಮ್ಮ ಎಲ್ಲರಿಗೂ ಗೊತ್ತಿದೆ. ನಮ್ಮ ಎಲ್ಲ ಅವರಿಗೆ ಏನು ಮಾಡೋದು ಏನು ಬಾಕಿ ನಮ್ಮ
ಆನಂದ್ ಮಾಷ ಆನಂದ್ ಎನ್ನಪಿಟಿ ಆನಂದ್ ಅವರು ಬೇಗ ಬಂದು ಓಡಿಕೊಂಡು ಬಂದು ನೋಡಿ, ನಮ್ಮ ಪದಾಧಿಕಾರಿಗಳು ಯಾರಾದರೂ ಇಲ್ಲಿ ಇದ್ರೆ ದಯವಿಟ್ಟು ಗುರುತಿಸ್ಕೊಳ್ಳಿ. ಮುಂದೆ ಬರಬೇಕು, ಕಾಣೋದಿಲ್ಲ, ಕಥೆ ಎಲ್ಲ ಹೋಗಿದ್ದಾರೆ ನನಗೆ. ಈಗ ನಮ್ಮ ಕಡಬ ತಾಲೂಕಿನ ಒಬ್ಬ ಮೊನ್ನೆ ತಾಲೂಕು ಮಟ್ಟದ ಒಂದು ವಾಲಿಬಾಲ್ ಮ್ಯಾಚ್ ಅನ್ನು ಬಹಳ ಅದ್ಭುತವಾಗಿ ಸಂಘಟನೆ ಮಾಡಿ ನಮ್ಮ ಡಿಸ್ಟಿಕ್ ಲೆವೆಲ್ ಜಿಲ್ಲಾ ಹಂತದ ಚಾಂಪಿಯನ್ಶಿಪ್ ಅನ್ನು ಸಂಘಟನೆ ಮಾಡಿ ನಮಗೆ ಕಪ್ಪನ್ನು ನೀಡಿದಂತ, ಅಂದ್ರೆ ನಾವು ಗೆದ್ದು ತಗೊಂಡದ್ದು ಅಂತ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷ ಲಕ್ಷ್ಮೀನಾರಾಯಣರೇ ತಮಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ, ಭಕ್ತಿಪೂರ್ವಕ ಸ್ವಾಗತ. ಅವರಿಗೆ ಹೈದರ್ ಅವರು ಈಚೆಂದ ಬಂದು ಬೇಗ ಅವರಿಗೆ ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಲಕ್ಷ್ಮೀನಾರಾಯಣ ಅವರನ್ನು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಮುಂದಕ್ಕೆ ಬಾದಶಾ ಸಾಂಬಾರ್ ತೋಟ ಅವರು, ಬಾದಶಾ ಸಾಂಬಾರ್ ತೋಟ ಕೊಡುಗೆ ದಾನಿಗಳು ನಮ್ಮೊಂದಿಗೆ ಸದಾ ನಮ್ಮೊಂದಿಗೆ ಕೈ ಚಾಚಿದ್ದಾರೆ. ಜೆಸಿಐನ ಮಾಜಿ ಅಧ್ಯಕ್ಷರು ಹಾಗೆ ನಮ್ಮ ಸಿಂಡಿಕೇಟ್ ಸದಸ್ಯರು, ಮಾಜಿ ಸದಸ್ಯರು ಬಾದಶಾ ಸಾಂಬಾರ್ ತೋಟ ಅವರಿಗೂ ಭಕ್ತಿಯ ಸ್ವಾಗತ. ಸತ್ತರ್ ಅವರು ಓಡಿಕೊಂಡು ಬಂದು ಅವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಸತ್ತರ್ ಅವರನ್ನು ಸ್ವಾಗತ ಮಾಡಬೇಕು ವಿನಂತಿ. ಮುಂದಕ್ಕೆ ನಮ್ಮ ಬದ್ರುದ್ದೀನ್ ಹಿಂದೆ ಕೂತಿದ್ದಾರೆ. ನಮ್ಮ ಕ್ರಿಯಾಶೀಲ ಒಬ್ಬ ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಬಹಳ ಅದ್ಭುತವಾಗಿ ಕೆಲಸ ಹಲವಾರು ಸಂಘಟನೆಯಲ್ಲಿ ತಾನು ತೊಡಗಿಸಿಕೊಂಡಂತ ಒಬ್ಬ ಜಿಲ್ಲಾ ಹಂತದಲ್ಲಿ ಕೂಡ ಗುರುತಿಸಿಕೊಂಡವರು. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ನಮ್ಮ ಪ್ರಶಾಂತ್ ಕೈರಂಗಳ್ ಅವರು, ತರಬೇತಿ ಮುಖ್ಯಸ್ಥರಾಗಿರುವಂತಹ ಪ್ರಶಾಂತ್ ಕೈರಂಗಳ್ ಅವರು ಬಂದು ಶಾಲು ಹೊದಿಸಿ ನಮ್ಮ ಫ್ರಾನ್ಸಿಸ್ ಕುತಿನ ಅವರನ್ನು ಗೌರವಿಸಬೇಕು ಎಂದು ವಿನಂತಿ ಮಾಡ್ತೇನೆ. ಮತ್ತೊರು ನಮ್ಮ ಸಂಕಲ್ಪ ಕರ್ಕೆರ ಅವರ ಮಗ ಸುಪುತ್ರ ಪ್ರವೀಣ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಪ್ರವೀಣ್ ಅವರು ಹಾಗೆ ನಾಳೆ ಕೂಡ ಒಂದು ಮ್ಯಾಚ್ ಇಲ್ಲಿ ಆಗ್ತದೆ. ನಾಳೆ ನುಡಿನಮನ ಕಾರ್ಯಕ್ರಮ ಅವರ ತಂದೆಯಲ್ಲಿ ಇಟ್ಕೊಂಡಿದ್ದಾರೆ. ಅದ್ಭುತವಾದ ಸಂಘಟಕ ನಮ್ಮ ಪ್ರವೀಣ್ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಅವರಿಗೆ ನಿಖಿಲ್ ಅವರು ಬಂದು ಶಾಲು ಹೊದಿಸಿ, ನಿಖಿಲ್ ರಾಷ್ಟ್ರ ಮಟ್ಟದ ಒಬ್ಬ ಆಟಗಾರ ನಿಖಿಲ್ ಅವರಿಗೆ ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಅವರ ಅಣ್ಣ ರತ್ನಾಕರ್ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸಿ ಅಬ್ರಾಮ್ ಅವರು ಬಂದು ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕು ರತ್ನಾಕರ್ ಅವರನ್ನು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಮತ್ತವರು ರಾಷ್ಟ್ರ ಮಟ್ಟದ ತೀರ್ಪುಗಾರರು ಇವತ್ತು ತೀರ್ಪುಗಾರಿಕೆ ನೀಡಲಿಕ್ಕೆ ನಮ್ಮೊಂದಿಗೆ ಬಂದರೆ ನನ್ನ ಬಹಳ ಆತ್ಮೀಯ ಮಿತ್ರ ನಮ್ಮ ಮೋಹಿತ್ ಏನೆಕಲ್ಲು ಅವರನ್ನು ಕೂಡ ಆತ್ಮೀಯವಾಗಿ ಪ್ರೀತಿಯಿಂದ ಗೌರವಿಸುತ್ತಾ ಹರೀಶ್ ಪೂಜಾರಿ ಅವರು ಬಂದು ಅವರನ್ನ ಶಾಲು ಹೊದಿಸಿ ಅವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮತ್ತು ಜಗದೀಶ್ ರೈ ಅವರು ನಮ್ಮ ಬಹಳ ಆತ್ಮೀಯ ಮಿತ್ರ, ನನ್ನ ಎಲ್ಲ ನಮ್ಮ ನಮ್ಮ ಜಗದೀಶ್ ರೈ ಅವರಿಗೆ ಮತಿನವರು ನಮ್ಮ ಅದ್ಭುತ ಸಂಘಟಕರಲ್ಲಿ ಒರುವರು ನಮ್ಮೊಂದಿಗೆ ಇದ್ದಾರೆ. ಅವರು ನಮ್ಮ ಜಗದೀಶ್ ರೈಗಳನ್ನ ನೀವೆಲ್ಲರೂ ಚಪ್ಪಳೊಂದಿಗೆ ಅವರನ್ನು, ಯಾಕಂದ್ರೆ ಅಂತ ಒಬ್ಬ ಕೋಚ್ ಕೂಡ ಅವರು, ರಾಜ್ಯ ಮಟ್ಟದ ತೀರ್ಪುಗಾರ ಕೂಡ ಅವರು. ನಿಯಾದವ್ರದ್ದಾಯ್ತಾ ಇಲ್ಲ ಬಂಧುಗಳೇ, ಮತ್ತವರು ಮುಖ್ಯ ಅತಿಥಿಯನ್ನು ಬಿಟ್ಟುಬಿಟ್ಟೆ ನಾನು. ನಿಯಾಜ್ ಅವರು ಹಲವಾರು ಸಂಘಟನೆಗಳನ್ನು ತೊಡಗಿಸಿಕೊಂಡವರು, ಅವರ ಫ್ಯಾಮಿಲಿಗೆ ಬಹಳ ಒಳ್ಳೆಯ ಸಂಘಟಕರು, ಸಮಾಜ ಸೇವಕರು ಅಂತವರು ಇವತ್ತು ನಮ್ಮ ಕೊಡುಗೆ ದಾನಿಗಳು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರಿಗೂ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಕಳಂದರ್ ಬಶೀರ್ ಬಂದು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ನಮ್ಮ ಮುಸ್ತಫರು ಅವರು ನಾವೇ, ಅವರು ಹೈದರ್ ಅವರೆಲ್ಲ ಇಲ್ಲ ಅಂತಂದ್ರೆ ಈ ಮ್ಯಾಚ್ ಆಗಲಿಕ್ಕಿಲ್ಲ. ಮೊನ್ನೆ 10 ದಿನದಿಂದ ನಮ್ಮೊಂದಿಗೆ ಬಹಳ ಕೈ ಜೋಡಿಸಿ ದುಡಿತಾ ಇದ್ದಾರೆ. ಮೊಹಮ್ಮದ್ ಮುಸ್ತಫಾ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಒಳ್ಳೆಯ ಸಂಘಟಕ, ಹಲವಾರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟನೆ ಮಾಡಿದಂಥ ಒಬ್ಬ ಯುವಕ ಮೊಹಮ್ಮದ್ ಮುಸ್ತಫರನ್ನು ಕೂಡ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಅವರನ್ನು ಗೌರವಿಸಬೇಕು ಅಂತೇಳಿ ನಾನು ಕಳಂದರ್ ಅವರು ಬಂದು ಅವರನ್ನ ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮತ್ತೆ ನಮ್ಮ ಹೈದರ್ ಕೈರಂಗಳ್ ಅವರು ನಮ್ಮ ಉಪಾಧ್ಯಕ್ಷರು ಅವರಿಗೆ ರಮೇಶ್ ನಮ್ಮ ಉಜಿರೆಯ ನನ್ನ ದೋಸ್ತಿ, ನನ್ನ ಕ್ಲಾಸ್ಮೇಟು SDM ಉಜಿರೆ ಅಲ್ವಾ, ಇವತ್ತು ಟೀಮ್ ಇಟ್ಕೊಂಡು ಬಂದಿದ್ದಾರೆ. ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಶಾರೀರಿಕ ನಿರ್ದೇಶಕರು ನಮ್ಮ ಹೈದರ್ ಕೈರಂಗಳ್ ಅವರನ್ನ ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾರೆ. ರಮೇಶ್ ಉಜಿರೆ ಈಗಾಗಲೇ ಅವರ ತಂಡ ಪ್ರಥಮ ಸ್ಥಾನವನ್ನು ಮಹಿಳೆಯರಲ್ಲಿ ಪಡೆದುಕೊಂಡಿದ್ದೀರಿ ಮಕ್ಕಳೇ. ಉತ್ತಮ ಒಬ್ಬ ಕೋಚ್ ಕೂಡ ರಮೇಶ್, ನನ್ನ ಕ್ಲಾಸ್ಮೇಟ್. ವಂದನೆಗಳು ಇಬ್ಬರಿಗೆ ಕೂಡ. ಮೈಕೆ ನಮ್ಮ ಟಿವಿ ವಾಹಿನಿಯವರು ಇದ್ದಾರೆ, ಹೊಸಬರಲ್ಲಿದ್ದಾರೆ, ಅಪ್ಪಕ್ಕ ಇದ್ದಾರೆ, ಅಲ್ಲಿ ಎಲ್ಲ ನಮ್ಮ ಅನ್ಸರಿ ಇನ್ನೋಳಿ ಅವರಿದ್ದಾರೆ, ಸತೀಶ್ ಗುಂಡಿಕಾಯಿ ಅವರಿದ್ದಾರೆ, ಅವರೆಲ್ಲ ಸತೀಶ್ ಪಣಾಜಿ ಅವರಿದ್ದಾರೆ. ತಮ್ಮೆಲ್ಲರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡಿ ನಮ್ಮ ಸ್ವಾಗತ ಕಾರ್ಯಕ್ರಮ ಕೊನೆಗೊಳಿಸಿ ನಮಸ್ಕಾರ. दीप
ಪರವಾಗಿ ಶ್ರೀಯುತ ನಾರಾಯಣ ಆಳ್ವ ಇವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೀನಿ ಸರ್. ಹಿರಿಯ ಅತ್ಯುತ್ತಮ ವಾಲಿಬಾಲ್ ತರಬೇತುದಾರ ಪ್ರಶಸ್ತಿಯನ್ನ ಶ್ರೀಯುತ ನಾರಾಯಣ ಆಳ್ವ ಇವರಿಗೆ ನಮ್ಮ ಉಳ್ಳಾಳ ಟ್ರೋಫಿ 2020-22 ಈ ಸಭಾ ವೇದಿಕೆಯಲ್ಲಿ ನೀಡ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಇವರು ಮಾಡಿರುವಂತಹ ವಾಲಿಬಾಲ್ ಕ್ಷೇತ್ರಕ್ಕೆ ನೀಡಿರುವಂತಹ ಸೇವೆ ಅದನ್ನು ಈ ಸಮಯದಲ್ಲಿ ಬಹುಶಃ ವರ್ಣಿಸಲಿಕ್ಕೆ ಅಸಾಧ್ಯ. ಓರ್ವ ಹಿರಿಯರಾಗಿದ್ದುಕೊಂಡು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನ ಈ ದೇಶಕ್ಕೆ ಸಮರ್ಪಿಸಿದಂತಹ ಒಬ್ಬ ಹೆಮ್ಮೆಯ ತರಬೇತುದಾರ ಶ್ರೀಯುತ ನಾರಾಯಣ ಆಳ್ವ ಸರ್. ಬಹುಶಃ ಅವರ ಲೆಕ್ಕಕ್ಕೂ ಇಲ್ಲದಷ್ಟು ಕ್ರೀಡಾಪಟುಗಳು ನಮ್ಮ ಈ ಕ್ರೀಡಾ ಜಗತ್ತಿಗೆ ಸಮರ್ಪಣೆಯಾಗಿದ್ದಾರೆ ಸರ್. ತಮಗಿದು ನಮ್ಮೆಲ್ಲರ ಗೌರವದ ಪ್ರೀತಿಯ ಈ ಒಂದು ಅಭಿನಂದನೆ ಸರ್. ಎಲ್ಲರ ಜೋರಾದ ಚಪ್ಪಾಳೆ ಶ್ರೀಯುತ ನಾರಾಯಣ ಆಳ್ವ ಸರ್ ಇವರಿಗೆ. ವೇದಿಕೆಯಲ್ಲಿ ಸನ್ಮಾನಿಸಬೇಕಾದವರು ಬಹುಶಃ ಇವತ್ತು ಹೊರದೇಶದಲ್ಲಿ ಇದ್ದ ಕಾರಣದಿಂದ ಅವರಿಗೆ ಬರ್ಲಿಕ್ಕಾಗಿಲ್ಲ. ನಮ್ಮ ದೇಶ ಕಂಡಂತಹ ನಮ್ಮ ಜಿಲ್ಲೆಯ ಓರ್ವ ಶ್ರೇಷ್ಠ ವಾಲಿಬಾಲ್ ಆಟಗಾರ ಶ್ರೀಯುತ ಅಶ್ವಲ್ ರೈ ಇವರು ಈ ಬಾರಿಯ ಏಕಲವ್ಯ ಪ್ರಶಸ್ತಿ ಸಹ ಅವರ ಮುಡಿಗೇರಿದೆ. ಅನೇಕ ಅಂತಾರಾಷ್ಟ್ರೀಯ ಆಟಗಳನ್ನು ಆಡಿದಂತಹ ಓರ್ವ ಹೆಮ್ಮೆಯ ಸುಪುತ್ರ ನಮ್ಮ ಅಶ್ವಲ್ ರೈ ಅವರು. ಅಶ್ವಲ್ ರೈ ಶ್ರೀಯುತ ನಾರಾಯಣ ಆಳ್ವರ ಗರಡಿಯಲ್ಲಿ ಪಳಗಿದಂತಹ ಓರ್ವ ಹೆಮ್ಮೆಯ ಕ್ರೀಡಾಪಟು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನ ಈ ದಿನ ನಾವು ಗೌರವಿಸ್ತಾ ಇದ್ದೇವೆ. ವರ್ಷದ ಕ್ರೀಡಾ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ ವರ್ಷದ ಶ್ರೇಷ್ಠ ವಾಲಿಬಾಲ್ ಯುವ ಪ್ರತಿಭೆ ಪ್ರಶಸ್ತಿಯನ್ನ ಉಸಾಮಾ ರೆಹಮತ್ ಉಳ್ಳಾಲ್ ಇವರಿಗೆ ನೀಡಿ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಉಸಾಮಾ ರೆಹಮತ್ ಉಳ್ಳಾಲ್ ಇವರು ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿಯೇ ರಾಜ್ಯ ಮಟ್ಟದಲ್ಲಿ ಎಲ್ಲರ ಗಮನ ಸೆಳೆದಂತಹ ಓರ್ವ ಆಟಗಾರ. ಅಲೋಷಿಯಸ್ ಕಾಲೇಜ್ ಅವರ ಕ್ರೀಡಾ ಬದುಕಿಗೆ ತಳಪಾಯವನ್ನು ಹಾಕಿದಂತಹ ಒಂದು ಕಾಲೇಜು. ಹಲವಾರು ವಾಲಿಬಾಲ್ ಕ್ಲಬ್ಗಳಲ್ಲಿ ಆಡಿದಂತಹ ಅನುಭವ ಇರುವ ಇವರು ಮೂಲತಃ ಇವರು ಉಳ್ಳಾಲದವರು. ಇವರನ್ನ ನಮ್ಮ ಈ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ವರ್ಷದ ಶ್ರೇಷ್ಠ ವಾಲಿಬಾಲ್ ಯುವ ಪ್ರತಿಭೆ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ ಬಂಧುಗಳೇ. ತಮ್ಮೆಲ್ಲರ ಜೋರಾದ ಕರತಾಡನ ಈ ಯುವ ಪ್ರತಿಭೆ ಇನ್ನಷ್ಟು ಬೆಳಗಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿ ಎನ್ನುವಂತಹ ಶುಭ ಹಾರೈಕೆ ನಮ್ಮಲ್ಲಿ ಸೇರಿರುವ ಎಲ್ಲರ ಪ್ರಾರ್ಥನೆ. ಬಹುಶಃ ಹಗಲಿರುಳ ಶ್ರಮ ಅವರ ಜೀವನದಲ್ಲಿದೆ. ಅವರು ಎಲ್ಲಾ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ಎನ್ನುವಂತಹ ಮಾತನ್ನು ಹೇಳಿದ ಅಭಿನಂದನೆಗಳು ಸರ್. ತಮ್ಮ ಭವಿಷ್ಯ ಉಜ್ವಲವಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಯುವ ಪ್ರತಿಭೆ ಮಹಿಳಾ ವಿಭಾಗದಲ್ಲಿ ಕುಮಾರಿ ಅರ್ಪಿತಾ ಉಜಿರೆ ಇವರಿಗೆ ಬಹುಶಃ ಈಗಿನ ಕಾರಣಾಂತರಗಳಿಂದ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಅಸಾಧ್ಯ ಆಗಿದ್ರೂ ಸಹ ಕುಮಾರಿ ಅರ್ಪಿತಾ ಉಜಿರೆ ಇವರು ನಮ್ಮ ಜಿಲ್ಲೆ ಕಂಡಂತಹ ಓರ್ವ ಶ್ರೇಷ್ಠ ಆಟಗಾರ್ತಿ. ಪರವಾಗಿ ಶ್ರೀಯುತ ರಮೇಶ್ ಸರ್ ಅವರ ಕೋಚ್ ಬಹುಶಃ ಅವಳ ಪ್ರತಿಭೆಗೆ ಕಾರಣರಾಗಿರುವಂತಹ ಅವಳ ಪ್ರತಿಭೆಯನ್ನು ಗುರುತಿಸಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವ ರೀತಿ ಮಾಡಿರುವಂತಹ ಶ್ರಮ ಬಹುಶಃ ಶ್ರೀಯುತ ರಮೇಶ್ ಸರ್ ಇವರದ್ದು. ಬಹುಶಃ ಇದು ನಮ್ಮ ಸೌಭಾಗ್ಯ. ಶ್ರೀಯುತ ರಮೇಶ್ ಸರ್ ಗುರುಮುಖೇನ ಶಿಷ್ಯಗೆ ಅಭಿನಂದನೆ. ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಕುಮಾರಿ ಅರ್ಪಿತಾ ಉಜಿರೆ ಇವರಿಗೆ ನಮ್ಮ ವೇದಿಕೆಯಲ್ಲಿ ಗೌರವದ ಸನ್ಮಾನ. ವೇದಿಕೆಯಲ್ಲಿ ಶ್ರೀಯುತ ಧನುಷ್ ಶೆಟ್ಟಿ ಕಾಡುಮಠ ಸಾಲೆತ್ತೂರು ಓರ್ವ ಶಿಸ್ತುಬದ್ಧ ಪ್ರತಿಭೆ ಎನ್ನುವಂತಹ ಕಾರಣಕ್ಕೋಸ್ಕರ ನಮ್ಮ ಈ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ಅವರನ್ನು ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಧನುಷ್ ಶೆಟ್ಟಿ ಕಾಡುಮಠ ಸಾಲೆತ್ತೂರು ಇವರು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ತನ್ನ ಊರಿನ ತಂಡವಾದ ಸದಾಶಿವ ಸಾಲೆತ್ತೂರು ತಂಡದೊಂದಿಗೆ ತಂಡವನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವಂತಹ ಅತ್ಯಂತ ಶಿಸ್ತುಬದ್ಧ ಆಟಗಾರ. ಯುವ ಪೀಳಿಗೆಗೆ ಇವರು ಸ್ಫೂರ್ತಿ. ಇವರಲ್ಲಿರುವ ಶಿಸ್ತನ್ನು ಗಮನಿಸಿಕೊಂಡು ನಾವು ನೀಡುವಂತಹ ಈ ಪ್ರಶಸ್ತಿ ಶಿಸ್ತುಬದ್ಧ ಪ್ರತಿಭೆ ಎನ್ನುವಂತಹ ಪ್ರಶಸ್ತಿ. ಕಾರಣಾಂತರದಿಂದ ಅವರಿಗೆ ಆಗಮಿಸಲಿಕ್ಕಾಗಲಿಲ್ಲ. ವರ್ಷದ ಅತ್ಯುತ್ತಮ ಸರ್ವಾಂಗೀಣ ವಾಲಿಬಾಲ್ ಆಟಗಾರ ಪ್ರಶಸ್ತಿಯನ್ನ ಶೋಭಿತ್ ಶೆಟ್ಟಿ ಮಂಗಳೂರು ಇವರಿಗೆ ನೀಡ್ತಾ ಇದ್ದೇವೆ. ದಯವಿಟ್ಟು ಶೋಭಿತ್ ಶೆಟ್ಟಿ ಮಂಗಳೂರು ಇವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ವಾಲಿಬಾಲ್ ಪ್ರಿಯರ ಮುದ್ದಿನ ಹೆಸರು ಸೋನು ಶೆಟ್ಟಿ. ಜಿಲ್ಲೆ ಕಂಡ ಓರ್ವ ಸರ್ವಾಂಗೀಣ ಆಟಗಾರ. ರೋಚಕ ಪಂದ್ಯಾಟದ ಸಮಯದಲ್ಲಿ ಆಟವನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳುವ ಸಾಮರ್ಥ್ಯವಿರುವಂತಹ ಆಟಗಾರ. ತಂಡವು ಸಂಕಷ್ಟದಲ್ಲಿರುವ ಸಮಯದಲ್ಲಿ ತನ್ನ ಚಾಕಚಕ್ಯತೆಯ ಮೂಲಕ ತಂಡವನ್ನು ಮುನ್ನಡೆಸುತ್ತಿರುವಂತಹ ಕೌಶಲ್ಯವನ್ನು ಹೊಂದಿರುವಂತಹ ಓರ್ವ ಆಟಗಾರ ಶ್ರೀಯುತ ಸೋನು ಶೆಟ್ಟಿ ಮಂಗಳೂರಿವರು. ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇನ್ನೋರ್ವ ಹಿರಿಯ ಅತ್ಯುತ್ತಮ ವಾಲಿಬಾಲ್ ತೀರ್ಪುಗಾರ ಪ್ರಶಸ್ತಿಯನ್ನ ನಮ್ಮೆಲ್ಲರ ಹೆಮ್ಮೆಯ ಶ್ರೀ ಆನಂದ NNPT ಮಂಗಳೂರು ಇವರಿಗೆ ನೀಡ್ತಾ ಇದ್ದೇವೆ. ದಯವಿಟ್ಟು ಶ್ರೀಯುತ ಆನಂದ NNPT ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಅತ್ಯಂತ ಸರಳ ಸಜ್ಜನಿಕೆಯ ಓರ್ವ, ನಾವು ಕಂಡಂತಹ ಓರ್ವ ದೈಹಿಕ ಶಿಕ್ಷಣ ನಮ್ಮ ಮಿತ್ರರು. ಬಹುಶಃ ಯಾವ ಸಂದರ್ಭದಲ್ಲಿ ನೋಡಿದ್ರು ಸಹ, ಎಲ್ಲಿ ನೋಡಿದ್ರು ಸಹ ಅಂಗಳದ ಕ್ರೀಡಾಂಗಣದ ಒಂದು ಮೂಲೆಯಲ್ಲಿ ಏನಾದರೂ ಒಂದು ಕೆಲಸದಲ್ಲಿ ಸದಾ ನಿರತರಾಗಿರುವಂತಹ ಶ್ರೀ ಆನಂದ ಸರ್ ಇವರಿಗೆ ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಯ ಕರತಾಳದೊಂದಿಗೆ ಅವರನ್ನ ವೇದಿಕೆಗೆ ಆಹ್ವಾನಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅನೇಕ ರಾಷ್ಟ್ರೀಯ ಆಟಗಾರರು ಮತ್ತು ಇವರು ಒಂದು ಉತ್ತಮ ರಾಷ್ಟ್ರ ಮಟ್ಟದ ಆಟಗಾರರು ಹಾಗೂ ರಾಷ್ಟ್ರೀಯ ತರಬೇತುದಾರರು. ಅನೇಕ ರಾಷ್ಟ್ರೀಯ ಆಟಗಾರರನ್ನ ತರಬೇತುಗೊಳಿಸಿದಂತಹ ಓರ್ವ ಉತ್ತಮ ತರಬೇತುದಾರರು. ವಿದ್ಯಾರ್ಥಿಗಳ ಕ್ರೀಡಾ ಬದುಕಿಗೆ ಉತ್ತಮ ತಳಪಾಯವನ್ನು ಹಾಕುತ್ತಿರುವಂತಹ ಉತ್ತಮ ದೈಹಿಕ ಶಿಕ್ಷಕರು. ಬೀಚ್ ವಾಲಿಬಾಲ್ ರೆಫ್ರಿಯಾಗಿ ಸಹ, ರಾಷ್ಟ್ರ ಮಟ್ಟದ ಬೀಚ್ ವಾಲಿಬಾಲ್ ರೆಫ್ರಿಯಾಗಿ ಸಹ ಕರ್ತವ್ಯವನ್ನು ನಿರ್ವಹಿಸಿರುವಂತಹ ಶ್ರೀಯುತ ಆನಂದ ಸರ್ ಇವರು ನಮ್ಮೆಲ್ಲರಿಗೂ ಸಹ, ಎಲ್ಲ ದೈಹಿಕ ಶಿಕ್ಷಕರಿಗೂ ಕ್ರೀಡಾಪಟುಗಳಿಗೂ ಸಹ ಸ್ಫೂರ್ತಿಯಾಗಿದ್ದೀರಿ. ತಮ್ಮನ್ನ ಈ ವೇದಿಕೆಯಲ್ಲಿ ಬಹಳ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿ ಕೊಡುಗೈ ದಾನಿ. ಈಗಾಗಲೇ ಶ್ರೀಯುತ ತ್ಯಾಗಂ ಸರ್ ಹೇಳಿದ್ರು, ಕಿರಣ್ ಕುಪ್ಪೆಟ್ಟಿ ಸರ್ ನಮ್ಮ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಸಹ ಉಪಸ್ಥಿತರಿದ್ದಾರೆ. ಸರ್ ತಾವು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಓರ್ವ ಆಟಗಾರನಾಗಿದ್ದುಕೊಂಡು ಇದೀಗ ಅನೇಕ ಆಟಗಾರರನ್ನ ಪೋಷಿಸಿರುವಂತಹ ಒಂದು ಪ್ರತಿಭೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯುವ ಉದ್ಯಮಿಯಾಗಿದ್ದುಕೊಂಡು ಕ್ರೀಡಾ ಜಗತ್ತನ್ನ ಪೋಷಣೆ ಮಾಡುವಂತಹ ಓರ್ವ ಶ್ರೇಷ್ಠ ಉದ್ಯಮಿ ಶ್ರೀಯುತ ಕಿರಣ್ ಕುಪ್ಪೇಟಿ ಇವರನ್ನ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹಳ ಗೌರವಪೂರ್ವಕವಾಗಿ, ಆದರಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ ಸರ್. ಅಭಿನಂದನೆಗಳು. ತಮ್ಮಂತಹ ಕೊಡುಗೈ ದಾನಿಗಳಿಂದ ಮಾತ್ರ ಕ್ರೀಡೆ ಬೆಳಗಲಿಕ್ಕೆ ಸಾಧ್ಯ ಎನ್ನುವಂತಹ ಮಾತನ್ನು ಹೇಳ್ತಾ ತಮಗೆ ನಮ್ಮ ಪರವಾಗಿ ಅಭಿನಂದನೆಗಳ ಮಹಾಪೂರ. ಆದ್ರೆ ಈ ಕ್ರೀಡಾಕೂಟದ ಯಶಸ್ಸಿಗೆ ಬಹಳಷ್ಟು ಹಗಲಿರುಳೆನ್ನದೆ ಶ್ರಮಿಸಿದಂತಹ ನಮ್ಮ ಕಾರ್ಯದರ್ಶಿಯವರು ಶ್ರೀಯುತ ಇಕ್ಬಾಲ್ ಕೈರಂಗಳ ಇವರು. ತಾವು ಈಗಾಗಲೂ ಸಹ ನೋಡ್ತಾ ಇರ್ಬೋದು, ಗ್ರೌಂಡ್ ಅಲ್ಲಿ ಸುಣ್ಣ ಬಣ್ಣ ಬಡಿತಾ ಇದ್ದಾರೆ. ಸರ್ ದಯವಿಟ್ಟು ತಾವು ಸನ್ಮಾನ ಪೀಠಕ್ಕೆ ಆಗಮಿಸಬೇಕು. ಇದು ನಾವು ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ತಮ್ಮ ಸೇವೆಯನ್ನ ಗುರುತಿಸಿ ನೀಡುವಂತಹ ಒಂದು ಗೌರವ. ಇದು ನಿಮ್ಮ ಜವಾಬ್ದಾರಿಯನ್ನ ಮತ್ತಷ್ಟು ಹೆಚ್ಚಿಸಿದೆ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ದೇನೆ. ವಾಲಿಬಾಲ್ ಅಸೋಸಿಯೇಷನ್ ಪ್ರಾರಂಭ ಆದಾಗಿನಿಂದ ಬಹುಶಃ ಬಹಳಷ್ಟು ನಿಕಟ ಸಂಪರ್ಕವನ್ನ ಎಲ್ಲ ಪದಾಧಿಕಾರಿಗಳೊಂದಿಗೆ ಇಟ್ಟುಕೊಂಡು ಒಂದು ಅತ್ಯಂತ ಯಶಸ್ವಿ ಪಂದ್ಯಾಟವನ್ನ ನಡೆಸಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಹಗಲಿರುಳೆನ್ನದೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಸದಾ ವಾಲಿಬಾಲ್ ನ ಕನಸನ್ನೇ ಕಾಣ್ತಾ ಇರುವಂತಹ ನಮ್ಮ ಕ್ರಿಯಾಶೀಲ ಕಾರ್ಯದರ್ಶಿಯವರು ಶ್ರೀಯುತ ಇಕ್ಬಾಲ್ ಕೈರಂಗಳ ಇವರು. ತಮ್ಮೆಲ್ಲರ ಜೋರಾದ ಕೈಚಪ್ಪಾಳೆ ಇಕ್ಬಾಲ್ ಕೈರಂಗಳ ಇವರಿಗೆ ಇನ್ನಷ್ಟು ಸೇವೆಯನ್ನ, ಸಮಾಜಮುಖಿಯಾದಂತಹ ಸೇವೆಯನ್ನ ಮಾಡುವಂತಹ ಶಕ್ತಿಯನ್ನ ದೇವರು ಅನುಗ್ರಹಿಸಲಿ ಎನ್ನುವಂತಹ ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಅಭಿನಂದನೆಗಳು ಸರ್. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣವಾಗಿ ಹಗಲಿರುಳೆನ್ನದೆ ದುಡಿದಂತಹ ನಮ್ಮ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ನ ಹೆಮ್ಮೆಯ ಅಧ್ಯಕ್ಷರು ಶ್ರೀಯುತ ತ್ಯಾಗಂ ಹರೇಕಳ ಇವರು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಇಲ್ಲಿ ದೈಹಿಕ ಶಿಕ್ಷಕರಾಗಿದ್ದುಕೊಂಡು ಸೇವೆಯನ್ನು ಸಲ್ಲಿಸ್ತಾ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಸದಾ ತನ್ನನ್ನು ತಾನು ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು, ಬಹುಶಃ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ, ಆದ್ರೆ ಶ್ರೀಯುತ ತ್ಯಾಗಂ ಹರೇಕಳರವರು ಮುಟ್ಟದ ಕ್ಷೇತ್ರಗಳೇ ಇಲ್ಲ ಅಂತ ಹೇಳ್ಬೋದು. ಯಾವ ಕಡೆ ನೋಡಿದ್ರು ತ್ಯಾಗಂ ಹರೇಕಳ ಬಹುಶಃ ಎಂದು ಕೆಲಸವನ್ನ ಕೈಗೆತ್ತಿಕೊಂಡು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುವಂತಹ ಚಾಕಚಕ್ಯತೆ ಇರುವಂತಹ ನಮ್ಮ ಅಧ್ಯಕ್ಷರು, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು ಸಹ. ಈ ಸಂದರ್ಭದಲ್ಲಿ ಈ ಯಶಸ್ವಿ ಕಾರ್ಯಕ್ರಮದ ಹಿಂದೆ ತನ್ನ ತನು ಮನ ಧನದ ಸಹಕಾರವನ್ನಿಟ್ಟು ಸಮರ್ಪಣೆಯಿಂದ ಕಾರ್ಯನಿರ್ವಹಿಸಿದಂತಹ ಶ್ರೀಯುತ ತ್ಯಾಗಂ ಹರೇಕಳ ಇವರಿಗೆ ಗೌರವದ ಅಭಿನಂದನೆಗಳು ಸರ್. ಇನ್ನೋರ್ವ ಈ ವೇದಿಕೆಯಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿಕ್ಕಿರುವವರು ನಮ್ಮೆಲ್ಲರ ಹೆಮ್ಮೆ ಶ್ರೀಯುತ UT ಖಾದರ್ ಸರ್ ಇವರು. ಸರ್ ದಯವಿಟ್ಟು
ಒಂದು ನಮ್ಮ ಈ ಕಿರು ಸನ್ಮಾನವನ್ನ ಸ್ವೀಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ವಿರೋಧ ಪಕ್ಷದ ಉಪಸಭಾನಾಯಕನಾಗಿದ್ದುಕೊಂಡು ನಮ್ಮ ಈ ಕ್ಷೇತ್ರದ ಹೆಮ್ಮೆಯ ಶಾಸಕನಾಗಿದ್ದುಕೊಂಡು ಬಹುಶಃ ಸಣ್ಣ ಮಗುವಿನಿಂದ ಹಿಡಿದು ವೃದ್ಧಾಪ್ಯದವರೆಗೆ ಅತ್ಯಂತ ಪ್ರೀತಿಯಿಂದ ಯಾರನ್ನು ನೋಡಿದ್ರು ಸಹ ಒಂದು ಚಂದ ಸ್ಮೈಲ್ ಅನ್ನು ಕೊಟ್ಕೊಂಡು ಎಲ್ಲರನ್ನ ಬಹಳ ಪ್ರೀತಿಪೂರ್ವಕವಾಗಿ ಮಾತನಾಡಿಸಿಕೊಂಡು ನಮ್ಮ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ನ ಗೌರವಾಧ್ಯಕ್ಷರಾಗಿದ್ದುಕೊಂಡು ಈ ಯಶಸ್ವಿ ಟ್ರೋಫಿ ಕಪ್ಪಿನ ಹಿಂದೆ ಪಂದ್ಯಾಟದ ಹಿಂದೆ ತಮ್ಮದೇ ಆದಂತಹ ವಿಶೇಷ ಛಾಪನ್ನು ಹೊಂದಿ ನುಡಿಸಿರುವಂತಹ ಶ್ರೀಯುತ ಯುಟಿ ಖಾದರ್ ಸರ್ ತಮಗಿದು ನಮ್ಮೆಲ್ಲರ ಗೌರವದ ಅಭಿನಂದನೆಗಳು. ತಮ್ಮ ಸೇವೆ, ಸಲಹೆ, ಸಹಕಾರ ಸಂಘಟನೆಯ ಉಳ್ಳಾಲ ತಾಲೂಕು ಇವತ್ತು ನಿರ್ಮಾಣ ಮಾಡಿ ಸ್ಥಾಪನೆ ಆಗಿ ಪ್ರಪ್ರಥಮವಾದ ತಾಲೂಕು ಮಟ್ಟದ ಕ್ರೀಡಾಕೂಟ ಯಾವುದು ನಡೀತಾ ಇದೆ ಅಂತ ಹೇಳಿದ್ರೆ ಅದು ವಾಲಿಬಾಲ್ ಪಂದ್ಯಾಟ ಇವತ್ತು ನಡೆದು ಅತ್ಯಂತ ಸಂತೋಷ. ಇದು ನಾವು ಯಾವಾಗಲೂ ಕೂಡ ನಡೆಸಿದ ಇತಿಹಾಸ. ಈ ಒಂದು ಕ್ಷೇತ್ರ ತಾಲೂಕು ಆಗುವಂಥದ್ದು ಅದರಂತ ಒಂದೊಂದು ಹಂತವಂತವಾಗಿ ಒಂದು ಕ್ರೀಡಾಕೂಟವಾಗಿ ಇವತ್ತು ಬರುವಂಥದ್ದು. ಅದಕ್ಕಿಂತ ದೊಡ್ಡ ಹೆಮ್ಮೆ ವಿಚಾರ ಅಂತ ಹೇಳಿದ್ರೆ ಮೊನ್ನೆ ಬಹುಶಃ ನಾನು ಬೇರೆ ಡೆಲ್ಲಿಯಲ್ಲಿದ್ದಾಗ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ತಾರೆ. ಅತ್ಯುತ್ತಮವಾಗಿ ಫಸ್ಟ್ ಪ್ರೈಸ್ ಉಳ್ಳಾಲದ ವಾಲಿಬಾಲ್ ತಂಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಹುಮಾನ ಗಳಿಸಿದ್ದು ಬಹಳ ಅತ್ಯಂತ ಸಂತೋಷ. ಇವತ್ತು ಅವರಿಗೆ ಆ ಟೀಮ್ಗೆ ನಾವು ಸನ್ಮಾನ ಮಾಡಬೇಕು. ಏನಾಯ್ತು, ಯಾರ ಅಧ್ಯಕ್ಷ ಕ್ಯಾಪ್ಟನ್ ಅಂತದ್ದು ವಿವೇಕ್. ಅದ ನಂತರ ಎಲ್ಲರ ನಮ್ಮ ಕ್ಷೇತ್ರ ಜನರ ಪರವಾಗಿ ಎಲ್ಲ ತಂಡದವರನ್ನು, ಆಟಗಾರರನ್ನು ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಟ್ಟಂತ ಪ್ರತಿಯೊಬ್ಬರು ಕೂಡ ನಾನು ನಿಮ್ಮ ಪರವಾಗಿ ನಾನು ಶುಭಾಶಯಗಳನ್ನು ಸಲ್ಲಿಸುವಂಥದ್ದು. ಈ ಒಂದು ಕ್ರಿಕೆಟ್ ವಾಲಿಬಾಲ್ ಪಂದ್ಯಾಟ ಕೂಡ ಬಹಳ ಅಚ್ಚುಕಟ್ಟಾಗಿ ಅತ್ಯಂತ ಸಣ್ಣ ಸಮಯದಲ್ಲಿ ನಾನು ಬಹುಶಃ ಮಕ್ಕಳಿಗೆ ಹೋಗುವ ಒಂದು ದಿವಸ ಮುಂಚೆ ಹೇಳಿದ್ರು ಈ ರೀತಿ ಮಾಡ್ತೇವೆ ಅಂತೇಳಿ. ಆಯ್ತು ಮುಂದುವರಿಸಿ ಅಂತ ಹೇಳಿದ್ರೆ ನಾನು ಮತ್ತೆ ಹೋದವಲ್ಲಿ ಬಂದದ್ದೇ ನಿನ್ನೆ ರಾತ್ರಿ. ಇವತ್ತು ಬೆಳಿಗ್ಗೆ ಮತ್ತೆ ಮೀಟಿಂಗ್ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಬಹಳ ಅತ್ಯುತ್ತಮವಾಗಿ ನಿರ್ವಹಿಸೋನಿಗೆ ಅತ್ಯಂತ ಇವತ್ತು ಸಂತೋಷ ಇವತ್ತು ಕಾಣ್ತದೆ. ಅದಕ್ಕಾಗಿ ತಾವೆಲ್ಲ ಇವತ್ತು ಯಾರು ಏರ್ಪಡಿಸಿದ ಶುಭಾಶಯ ಎರಡು, ಒಂದು ತಾವು ಮಾಡಿದ ಸಂಘಟನೆ, ಎರಡು ನಿಮ್ಮೊಂದು ಮನೋಭಾವ ಮತ್ತು ಆಸಕ್ತಿ. ಯಾಕೆಂತ ಹೇಳಿದ್ರೆ ಇವತ್ತು ಕ್ರೀಡಾಕೂಟ ಇವತ್ತು ಆ ಒಂದು ಕ್ರೀಡೆ ಇವತ್ತು ಬದುಕಬೇಕಾದ್ರೆ, ಕ್ರೀಡೆ ಜೀವಂತವಾಗಿ ಉಳಿಬೇಕಾದ್ರೆ ಅದು ಸಣ್ಣ ಯುವಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಆ ಒಂದು ಕ್ರೀಡೆಯ ಒಂದು ಚಾಕಚಕ್ಯತೆ ಮುಂದೆ ಹೋಗ್ಬೇಕಾದ್ರೆ ನಿಮ್ಮವರ ವಿಶೇಷ ಈ ರೀತಿಯ ಶ್ರಮ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಇಂಪಾರ್ಟೆಂಟ್. ಏನಾದ್ರು ಬಹುಶಃ ಇಲ್ಲಿ ಪೇಂಟ್ ಹೊಡೆಯುವುದು, ನೆಟ್ಟಿಗೆ ಸಿಕ್ಕಿಸುವುದು, ಬರುವುದು, ರೆಫ್ರಿ ನಿಲ್ಲುವುದು, ಈ ಕಾರ್ಯಕ್ರಮ ಮಾಡುವುದು, ಈ ಒಂದು ಮನೋಭಾವ ಇವತ್ತು ನಮ್ಮ ಯುವ ಜನಾಂಗ ಮತ್ತು ಹಿರಿಯರು ಮತ್ತು ಇಲ್ಲದಿದ್ದರೆ ನಾನು ಇದ್ದದ್ದು ಹಿರಿಯರಿದ್ದಾರೆ ಇವರೆಲ್ಲ ಅವರಿರುವಂತಹ ಜ್ಞಾನ ಮತ್ತು ಅವರಿಂದ ಟ್ಯಾಲೆಂಟ್ ಮತ್ತು ಚಾಕಚಕ್ಯತೆಯನ್ನು ಆಗಿಂದಾಗಿ ಇಂಥ ಕ್ರೀಡಾಕೂಟ ಸಂಘಟಿಸಿಕೊಂಡು ಯುವ ಜನಾಂಗಕ್ಕೆ ಟ್ರಾನ್ಸ್ಫರ್ ಮಾಡಿದಾಗ ಬಹುಶಃ ಇವತ್ತು ಅತ್ಯುತ್ತಮವಾದ ಕ್ರೀಡಾಪಟು ನಮ್ಮ ಕಣ್ಣ ಮುಂದೆ ನಿಂತು ಅತ್ಯುತ್ತಮವಾದ ವಾಲಿಬಾಲ್ ಆ ಒಂದು ಕ್ರೀಡೆ ಜೀವಂತವಾಗಿ ಉಳಿಯುವಂತ ಅವಕಾಶ ಸಮಾಜದಲ್ಲಿ ಆಗಿದೆ. ಅದಕ್ಕಾಗಿ ಬಹುಶಃ ನಿಮ್ಮೆಲ್ಲರನ್ನು ನಾನು ಇವತ್ತು ಸಲ್ಲಿಸುವಂಥದ್ದು. ಬಹುಶಃ ನಿಮ್ಮ ಈ ಸಂಘಟನೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಯುವಕರಿಗೆ ಯುವತಿಗೆ ಪ್ರೇರಣೆ ಆಗಿದ್ದುಕೊಂಡು ಬಹುಶಃ ಅತ್ಯುತ್ತಮವಾಗಿ ಅವರು ಕೂಡ ತಮ್ಮ ವಾಲಿಬಾಲ್ ಪಂದ್ಯಾಟದಲ್ಲಿ ಇವತ್ತು ಆಟ ಆಡುವಂತಹ ಒಂದು ಪ್ರತಿಭೆ ತೋರಿಪಡಿಸಿಕೊಂಡು ಹೇಳಲಿಕ್ಕೆ ಬಯಸುವಂಥದ್ದು. ಅದೇ ರೀತಿ ತಾವೆಲ್ಲ ಇವತ್ತು ಯಾರೆಲ್ಲ ಭಾಗವಹಿಸಿದರೆ ನಮ್ಮ ತಂಡಗಳಿಗೆ ಕೂಡ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಹುಶಃ ತಾವೆಲ್ಲ ದೂರದಿಂದ ಬಂದಿದ್ದೀರಿ, ನಿಮ್ಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಇದು ತಾಲೂಕು ಮಟ್ಟದ ಪ್ರಥಮ ಪಂದ್ಯಾಟ. ಅದು ಖಂಡಿತವಾಗಿ ಕೊನೆಯ ಪಂದ್ಯಾಟ ಅಲ್ಲ. ನಾವೆಲ್ಲ ಇವತ್ತು ತೀರ್ಮಾನ ಮಾಡ್ತೇವೆ ಪ್ರತಿ ವರ್ಷ ಕೂಡ ಅದ್ದೂರಿಯಾಗಿ ಉಳ್ಳಾಲದ ಟ್ರೋಫಿ ಪ್ರತಿ ವರ್ಷ ಕೂಡ ನಡೆಯುತ್ತದೆ. ಅಂತಂತವಾಗಿ ಅತ್ಯುತ್ತಮವಾಗಿ ಮುಂದೆ ಬಹುಶಃ ಸ್ಟಾರ್ಟಿಂಗ್ ಮಾತ್ರ ಮುಂದೆ ಬಹುಶಃ ಅತ್ಯುತ್ತಮವಾಗಿ ಅದು ಮುಂದೆ ಹೋಗುವಂಥದ್ದು ಒಂದು ಹೆಸರಾಂತ ಒಂದು ಕ್ರೀಡಾ ಒಂದು ವಾಲಿಬಾಲ್ ಪಂದ್ಯಾಟ ಜಿಲ್ಲೆಯಲ್ಲಿ ಒಂದು ಹೆಸರು ಪಡೆಯುವಂತಹ ಒಂದು ಕ್ರೀಡಾ ಪಂದ್ಯವಾಟವಾಗಿ ಉಳ್ಳಾಲದ ಟ್ರೋಫಿ ಮುಂದಿನ ದಿನ ಹಂತವಾಗಿ ಇವತ್ತು ನಡೀತದೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ತಾವೆಲ್ಲ ಇವತ್ತು ಬಂದಿದ್ದೀರಿ. ಬಹುಶಃ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ನಮ್ಮ ಇಬ್ಬರು ಅತ್ಯಂತ ಈ ಊರಿನ ಅತ್ಯಂತ ಹಿರಿಯರಾಗಿದ್ದ ಸಂಕಪ್ಪಣ್ಣನವರು ಮತ್ತು ಮಂಜುನಾಥನವರು ಬಹುಶಃ ನಾನು ಸಣ್ಣ ಯುವಕನಾಗಿದ್ದಾಗ ನಾನು ಶಾಸಕನಲ್ಲದಂತ ಸಂದರ್ಭದಲ್ಲಿ ಕೂಡ ಬಹುಶಃ ಇಬ್ಬರು ಕೂಡ ನಮಗೆ ಅತ್ಯಂತ ಆತ್ಮೀಯರಾಗಿದ್ದುಕೊಂಡು ಬಹಳಷ್ಟು ಸಾಮಾಜಿಕ ಚಟುವಟಿಕೆ ಯಾಕೆ ನಾಳೆ ಅವ್ರ ಬಗ್ಗೆ ಮಾತಾಡಲಿಕ್ಕಿದೆ ಇಬ್ಬರ ಬಗ್ಗೆ ಕೂಡ. ಮತ್ತು ಇವತ್ತು ನಮ್ಮ ಸಂಕಪ್ಪಣ್ಣನವರು ಮತ್ತು ಮಂಜನವರು ಬಹುಶಃ ಇವತ್ತು ಈ ಪ್ರದೇಶದಲ್ಲಿ ಇವತ್ತು ಯುವಕರಿಗೆ ಒಂದು ಅತ್ಯಂತ ಸತ್ಪ್ರಜೆಯಾಗಿ ಸಾಮಾಜಿಕ ನೆಲೆಗಟ್ಟಲೆ ಅವರು ಬಹಳಷ್ಟು ಕೊಟ್ಟಂತ ಕೊಡುಗೆ, ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಬಹಳಷ್ಟು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಹಿರಿಯರ ಮಾರ್ಗದರ್ಶನ ಅವರಿಂದ ಇಂತಹ ಸಂಸ್ಕೃತಿ ಮತ್ತು ಜ್ಞಾನವನ್ನು ಯುವಜನಾಂಗ ಪಡೆದುಕೊಳ್ಳುವ ಅವಕಾಶ ದಿನಗಳಲ್ಲಿ ಆಗಲಿ ಅಂತ ನಾನು ಕೂಡ ಇವತ್ತು ಹೇಳಿಕೊಂಡು ಬಹುಶಃ ಇವತ್ತಿನ ಗೆಲುವು ಅದು ಯಾರ ಗೆಲುವು ಕೂಡ ಅಲ್ಲ, ಇವತ್ತಿನ ಸೋಲು ಅದು ಯಾರ ಸೋಲು ಕೂಡ ಅಲ್ಲ. ಮ್ಯಾಚ್ ಮುಗಿಸಬೇಕಾದ್ರೆ ಒಬ್ಬರು ಗೆಲ್ಲಬೇಕು ಮತ್ತು ಬೇರೆಯವರೆಲ್ಲ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಮ್ಯಾಚ್ ಮುಗಿಸಿದ್ರೆ ನಮಗೆ ಸಾಧ್ಯ ಇಲ್ಲ. ಅದಕ್ಕಾಗಿ ಒಂದು ಹಂತ ಕೊಡೋದು ಮುಗೀತು ಅಂತೇಳಿ
ಆದಾಗ ಇದು ಗೆಲುವು ಯಾರ ಗೆಲುವು ಅಂತ ಕೂಡ ನಾವು ವಿಜೃಂಭಿಸಲ್ಲ, ಸೋಲು ಯಾರ ಸೋಲು ಅಂತ ಬೇಸರಬೇಡಿ. ಈ ಗೆಲುವು ಅದು ಉಳ್ಳಾಲ ಕ್ಷೇತ್ರದ ಜನಸಾಮಾನ್ಯ ಗೆಲುವಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳಿಕೊಂಡು ನಿಮ್ಗೆಲ್ಲ ನನ್ನ ಶುಭಾಶಯ ಸಲ್ಲಿಸಿ, ತಾವೆಲ್ಲರೂ ಕ್ರೀಡಾ ಮತ್ತು ಶಿಕ್ಷಣದಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಅವಕಾಶಕ್ಕಾಗಿ ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ, ದೇಶಕ್ಕೆ ತನ್ನದಾದ ಕೀರ್ತಿ ತರುವಂತ ಅತ್ಯಂತ ಸಕ್ರಿಯವಾಗಿ ಮುಂದೆ ನಿಲ್ಲಿ ಅಂತ ಹೇಳಿಕೊಂತ ನಿಮ್ಗೆಲ್ಲ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯಗಳನ್ನು ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿದ್ದುಕೊಂಡು ಸದಾ ನಮ್ಮ ಕಾರ್ಯಚಟುವಟಿಕೆಗಳನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇರುವಂತಹವರು ಶ್ರೀಯುತ ಶಂಕರಣ್ಣ ಸರ್ ಇವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕಾಗಿದೆ ಅಂತೇಳಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಸರ್. ಅತ್ಯಂತ ಕ್ರಿಯಾಶೀಲ ತಂಡವನ್ನು ಹೊಂದಿರುವ ಉಳ್ಳಾಲ ವಾಲಿಬಾಲ್ ಸಂಸ್ಥೆ ನಮ್ಮ ಜಿಲ್ಲಾ ಸಂಸ್ಥೆಯ ಸಹ ಸಂಸ್ಥೆಯಾಗಿ ಪ್ರಥಮ ವರ್ಷದಲ್ಲಿ ಬಹಳ ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಸಾಗಿದ್ದು, ಈ ಪಂದ್ಯಾಟಕ್ಕಾಗಿ ಕಳೆದ ಎಷ್ಟೋ ದಿನಗಳಿಂದ ಅವರು ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದು ನಾನು ತಿಳಿದಿದ್ದೇನೆ ಹಾಗೂ ನಾನು ಅವರೊಟ್ಟಿಗೆ ಮೌಖಿಕವಾಗಿ ಸಹಕರಿಸುತ್ತಾ ಇದ್ದೇನೆ. ಆದರೂ ಅವರು ಕಷ್ಟಪಟ್ಟು ವಾಲಿಬಾಲ್ ಕ್ರೀಡೆಯನ್ನು ಒಂದು ಆಯೋಜಿಸಿದರೆ ಬಹಳ ಕಷ್ಟದ ಕೆಲಸ. ಮೇಲಿನ ಬಗ್ಗೆ ಅದು ಬಹಳ ಸುಲಭ ಅಂತ ಕಾಣ್ತದೆ, ಆದರೆ ಕಡೆಗೆ ಆಗುವಾಗ, ಪಂದ್ಯ ಮುಗಿಯುವಾಗ ಅದರ ಕಷ್ಟ, ನಿಜವಾದ ಕಷ್ಟ ಆವಾಗಲೇ ಗೊತ್ತಾಗುವುದು. ಹಾಗಾಗಿ ಎಷ್ಟೇ ಕಷ್ಟವಾದರೂ ಅವರು ಪಂದ್ಯವನ್ನು ಆಯೋಜಿಸ್ತಾರೆ. ಎಲ್ಲ ಅವರ ಸಹಪಾಠಿಗಳು ಅದಕ್ಕೆ ಬೇಕಾದ ಮುಂಜಾಗ್ರತೆಗಳನ್ನು ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ನಮಗೆ ಬೇಕಾಗಿರುವುದು ನಿಜವಾದ ಒಂದು ಸಹಕಾರ. ಅಂದರೆ ಇಲ್ಲಿ ಭಾಗವಹಿಸುವ ತಂಡಗಳ ಪುರುಷರು ಅಥವಾ ಮಹಿಳೆಯರು ಯಾರಿದ್ದರು, ಪುರುಷರು ಮುಖ್ಯವಾಗಿ ಒಂದು ಸಮಯಕ್ಕೆ ಸರಿಯಾಗಿ ಬಂದು ಆ ಪಂದ್ಯಾಟವನ್ನು ಒಂದು ಸಕ್ಸಸ್ ಮಾಡುವುದಿದ್ದರೆ ಅದು ಅವರಿಂದ ಮಾತ್ರ. ಹಾಗಾಗಿ ಬಹಳ ಕಷ್ಟಪಟ್ಟಿದ್ದಾರೆ. ಒಂದು ಟೀಮನ್ನು ಅವರು ಒಟ್ಟುಗೂಡಿಸಲಿಕ್ಕೆ ಎಷ್ಟೋ ದಿನಗಳಿಂದ ನನ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಕಷ್ಟಪಡೋದು ನೋಡಿದರೆ ನಮಗೆ ವಾಲಿಬಾಲ್ ಆಟಗಾರರ ಸಹಕಾರ ಏನೂ ಸಾಕಾಗುವುದಿಲ್ಲ ಅಂತ ನನ್ನ ಭಾವನೆ. ಆದ್ದರಿಂದ ಇಲ್ಲಿ ಸೇರುವ ಎಲ್ಲ ಪುರುಷ ಆಟಗಾರರಿಗೆ ನಾನೊಂದು ರಿಕ್ವೆಸ್ಟ್ ಏನಂದರೆ, ನೀವು ಎಲ್ಲೇ ವಾಲಿಬಾಲ್ ಪಂದ್ಯಾಟಕ್ಕೆ ಹೋಗಿ, ಆದರೆ ಸಮಯಕ್ಕೆ ಸರಿಯಾಗಿ ಹೋಗಿ ಆಯೋಜಕರಿಗೆ ಒಂದು ಉತ್ತಮ ಅವರಿಗೆ ಸ್ಫೂರ್ತಿಯನ್ನು ನೀಡಬೇಕಾಗಿ ನಾನಂತೂ ಕೇಳುತ್ತೇನೆ. ಹಾಗೆ ನಮ್ಮ ರಾಜ್ಯದ ಮುಖ್ಯ ಕೇಂದ್ರ, ನಮ್ಮ ರಾಜಧಾನಿಯಾದ ಬ್ಯಾಂಗ್ಳೂರು ನಂತರ ಒಂದು ಕಾಣಿಸಿಕೊಂಡು ಒಳ್ಳೆಯ ಒಂದು ದೊಡ್ಡ ಪೇಟೆ ಅಂದರೆ ನಮ್ಮ ಮಂಗಳೂರು. ಏನಿದ್ದರೂ ಮಂಗಳೂರಿನಿಂದ ಇಷ್ಟು ಅಭಿವೃದ್ಧಿ ಹೊಂದುತ್ತಿದೆ ಎಲ್ಲ ಕಡೆಯಲ್ಲಿಯೂ. ಆದರೂ ನಮಗೊಂದು ಇಂಡೋರ್ ಸ್ಟೇಡಿಯಂ, ವಾಲಿಬಾಲ್ಗೆ ಇಂಡೋರ್ ಸ್ಟೇಡಿಯಂ ಇಲ್ಲ. ಬಹಳ ದೊಡ್ಡ ಕೊರತೆ ಅದು. ಹಾಗೆಯೇ ನಾವು ತುಂಬ ನಮ್ಮ ಈ ವಾಲಿಬಾಲ್ ಅಸೋಸಿಯೇಷನ್ ಈಗಿನ ನೂತನ ಅಧ್ಯಕ್ಷನಲ್ಲಿ ನಾವು ತುಂಬ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಮೀಟಿಂಗ್ ಮಾಡ್ತಾ ಇದ್ದೇವೆ. ನಮಗೆ ಕೋಚಿಂಗ್ ಕ್ಯಾಂಪ್ ನೀಡಲು ಒಂದು ಸ್ವಲ್ಪ ವಿಸ್ತಾರವಾದ ಜಾಗ ಎಲ್ಲಿಯೂ ನೋಡಲಿಕ್ಕೆ ಸಿಗುವುದಿಲ್ಲ. ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಗವರ್ಮೆಂಟ್ ಲ್ಯಾಂಡ್ ಅಂತ ಅಂದರೆ ಒಂದು ಮಿನಿಮಮ್ ಜಾಗ ಒಂದು ಎಕರೆ ಅಥವಾ ಅದೇ ಕಡಿಮೆ ಅಂದರೆ ಒಂದು 50 ಸೆಂಟ್ಸ್ ಆದರೂ ಇದ್ದರೆ ಈಗಿನ ಕಾಲದಲ್ಲಿ ಯುವಕರಿಗೆ, ವಾಲಿಬಾಲ್ ಆಟಗಾರರಿಗೆ ಪ್ರತ್ಯೇಕವಾಗಿ ಅಲ್ಲಿ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಏರ್ಪಡಿಸಲು ಸಹಾಯವಾಗ್ತದೆ. ಆದ್ದರಿಂದ ಮಾನ್ಯ ನಮ್ಮ ಅತ್ಯಂತ ಕ್ರಿಯಾಶೀಲ ಶಾಸಕರ ಈ ಎದುರು ನಮ್ಮ ಜಿಲ್ಲಾ ಸಂಸ್ಥೆಯ ಒಂದು ನಿಯೋಜನೆಯನ್ನು ನಾನು ಎದುರಿಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲಿಯಾದರೂ ಇಷ್ಟು ದೊಡ್ಡ ಪೇಟೆಯಲ್ಲಿ ನಮಗೆ ಬೇಕು, ನಾವು ನಮ್ಮ ಅಧ್ಯಕ್ಷರು ಅದಕ್ಕೆ ಬೇಕಾದ ಅರೇಂಜ್ಮೆಂಟ್ಗೆ ಎಲ್ಲ ನಾವು ಕಷ್ಟಪಡ್ತೇವೆ ಅಂತ ಹೇಳ್ತಾ ನನ್ನ ಈ ಎರಡು ಚಿಕ್ಕ ಮಾತನ್ನು ಕೊನೆಗೊಳಿಸ್ತೇವೆ. ದಿವಂಗತ ಸಂಕಲ್ಪ ಗಂಟೆಯರ ಇವರ ಸಂಸ್ಕೃತವಾಗಿ ಚತುರ್ಥ ಬಹುಮಾನವನ್ನು ಬೆಳ್ತಂಗಡಿ ತಂಡ, ಚತುರ್ಥ ನಗದು 2222 ಮತ್ತು ಶಾಶ್ವತ ಫಲಕ ಕೊಡುಗೆ ಶ್ರೀ ಅಬ್ದುಲ್ ಸತ್ತಾರ್, ಅಧ್ಯಕ್ಷರು ಬೆಲ್ಮಗಾಲ್ ಗ್ರಾಮ ಪಂಚಾಯತ್. ತೃತೀಯ ನಗದು ರೂಪವಾಗಿ 3,333 ರೂಪಾಯಿ ಮತ್ತು ಶಾಶ್ವತ ಫಲಕ ಕೊಡುಗೈದಾನಿ ಕೆ ಅಬ್ದುಲ್ ರಹಮಾನ್ ಗೋಡಿಜಾಲ್, ದಕ್ಷಿಣ ಕನ್ನಡ ಜಿಲ್ಲೆ ಯುವ ಪ್ರಶಸ್ತಿ ಪುರಸ್ಕೃತರು. ದ್ವಿತೀಯ ಸ್ಥಾನ ಉಡುಪಿ
ಅಕಾಡೆಮಿ ದ್ವಿತೀಯ ನಗದು ರೂಪಕವಾಗಿ 4,444 ಮತ್ತು ಶಾಶ್ವತ ಫಲಕ ಕೊಡುಗೈ ದಾನಿ ಜನಪ್ರಿಯ ಯುವಕ ಮಂಡಲ ಬಸ್ತಿಕಟ್ಟೆ. ಪ್ರಥಮ ಸ್ಥಾನ STM ಉಜಿರೆ. ಪ್ರಥಮ ಸ್ಥಾನ ನಗದು ಬಹುಮಾನವಾಗಿ ಶ್ರೀ ನಾರಾಯಣ ರೈ ಕಕ್ಕೆಮಜಲು ಸಮಾಜ ಸೇವಕರು. ಶಾಶ್ವತ ಫಲಕ ಕೊಡುಗೆ ಶ್ರೀ ಆನಂದ್ ಕೆ ಅಸೈಗೋಲಿ ನಿವೃತ್ತ ಮುಖ್ಯ ಶಿಕ್ಷಕರು. ಟ್ರೋಫಿ 2022ರ ಈ ದಿನದ ಚಾಂಪಿಯನ್ ತಂಡ ದಕ್ಷಿಣ ಕನ್ನಡ ಜಿಲ್ಲೆಯ SDM ಉಜಿರೆ ಬೆಳ್ತಂಗಡಿ ತಾಲೂಕಿನ ಬಲಿಷ್ಠ ತಂಡ SDM ಉಜಿರೆ ತಂಡದ ಆಟಗಾರ್ತಿಯರು. ಅದೇ ರೀತಿ ತಂಡದ ಟೀಮ್ ಕೋಚ್ ರಮೇಶ್ ಅವರು ಕೂಡ ವೇದಿಕೆಗೆ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇವೆ. ಜೋರಾದ ಚಪ್ಪಾಳೆ ಬರಲಿ ಒಂದ್ಸಲ. ಮಹಿಳಾ ವಿಭಾಗದಲ್ಲಿ ಉಲ್ಲಾಲ ರಾಣಿಯ ಕಿರೀಟವನ್ನು ತನ್ನ ಮುಡಿಗೇರಿಸಿಕೊಂಡ ಬೆಳ್ತಂಗಡಿ ತಾಲೂಕಿನ SDM ಕಾಲೇಜು ಉಜಿರೆ. This tournament of champion girls winners team ವೇದಿಕೆಯಲ್ಲಿ ಪ್ರಶಸ್ತಿ ಪಡಿತಾ ಇದೆ. ಗಣ್ಯರು ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿಕೊಳ್ತಾ ಇದ್ದಾರೆ. ಬೆಸ್ಟ್ ಪಾಸರ್ ಎಸ್ ಇದೆಯಲ್ಲ, ಬೆಸ್ಟ್ ಪಾಸರ್ ಉತ್ತಮ ಎತ್ತುಗೆಗಾರ್ತಿ. ಬೆಸ್ಟ್ ಲಿಫ್ಟರ್ ಪ್ರಶಸ್ತಿ ಸ್ಫೂರ್ತಿ SDM ಅವರಿಗೆ. ಜೆರ್ಸಿ ನಂಬರ್ 7ರ ಸ್ಫೂರ್ತಿ ಚಿಟ್ಟು ಅತ್ಯುತ್ತಮ ಎತ್ತುಗೆಗಾರ್ತಿ. ಬೆಸ್ಟ್ ಪಾಸರ್ ಬೆಸ್ಟ್ ಲಿಫ್ಟರ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಬೆಸ್ಟ್ ಅಟ್ಯಾಕರ್ ಅನಿತಾ ಉಡುಪಿ. ಬೆಸ್ಟ್ ಅಟ್ಯಾಕರ್ ಅನಿಕಾ. ಜೆರ್ಸಿ ನಂಬರ್ 7 ಎಸ್ ಅಕಾಡೆಮಿ ಉಡುಪಿ ಫ್ರೆಂಡ್ಸ್ ತಂಡದ ರನ್ನರ್ಸ್ ತಂಡದ ಆಟಗಾರ್ತಿ. ಉತ್ತಮ ಹೊಡೆತಗಾರ್ತಿ ಪ್ರಶಸ್ತಿ. ಬೆಸ್ಟ್ ಅಟ್ಯಾಕರ್ ಬೆಸ್ಟ್ ಸ್ಮ್ಯಾಶರ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಉಲ್ಲಾಲ ಟ್ರೋಫಿಯ ಈ ದಿನದ ಬೆಸ್ಟ್ ಅಟ್ಯಾಕರ್ ಆಲ್ರೌಂಡರ್ ಚೈತನ್ಯ STM. ಎಸ್ ಸರ್ವಾಂಗೀಣ ಆಟಗಾರ್ತಿ. ಬೆಸ್ಟ್ ಆಲ್ರೌಂಡರ್ ಆಫ್ ದಿಸ್ ಟೂರ್ನಮೆಂಟ್. ಉಲ್ಲಾಲ ಟ್ರೋಫಿಯ ಅತ್ಯುತ್ತಮ ಸರ್ವಾಂಗೀಣ ಆಟಗಾರ್ತಿಯಾಗಿ ಜೆರ್ಸಿ ನಂಬರ್ 8ರ ಆಟಗಾರ್ತಿ ಚೈತನ್ಯ SDM ಕಾಲೇಜು ಉಜಿರೆ ಬೆಳ್ತಂಗಡಿ ತಾಲೂಕಿನ ಪ್ರಶಸ್ತಿ. ವೈಯಕ್ತಿಕ 3 ಬಹುಮಾನಗಳ ಕೊಡುಗೆ ಇದ್ದಾನೆ ಜೆಸಿ ಫ್ರಾನ್ಸಿಸ್ ಪುತೀನ, ಮಾಜಿ ಅಧ್ಯಕ್ಷರು JCI ಮಂಗಳ ಗಂಗೋತ್ರಿ ಕೋನಾಜಿ. ವಾಲಿಬಾಲ್ ಈಗ ಈ ಕ್ರೀಡಾಕೂಟ ಎನ್ನುವಂಥದ್ದು ಬಹಳ ಅತ್ಯಂತ ಪ್ರಿಯವಾದಂತಹ, ಬಹಳ ಸಂತೋಷ ಕೊಡುವಂತಹ ಒಂದು ಕ್ರೀಡಾ ಚಟುವಟಿಕೆ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಬಂದಂತಹ ಕ್ರೀಡಾಪಟುಗಳು ಈ ಕೊಣಾಜ ಗ್ರಾಮದ ಅಸೈಗೋಳಿ ಎನ್ನುವಂತಹ ಈ ಜಾಗದಲ್ಲಿ ಇಂತಹ ಒಂದು ಪಂದ್ಯಾಟವನ್ನು ನಡೆಸಿದ್ದಾರೆ. ಬಹಳ ಶಿಸ್ತು ಇದೀಗ ಮೊದಲೇ ನಡೆದಂತೆ ಹುಡುಗಿಯರ ಈ ವಾಲಿಬಾಲ್ ಒಂದು ಪಂದ್ಯಾಟ ಬಹಳ ಶಿಸ್ತುಬದ್ಧವಾಗಿ ಸ್ಪರ್ಧಾತ್ಮಕವಾಗಿ ನಡೆದಿದೆ. ಇನ್ನು ಮುಂದೆ ಪುರುಷರದ್ದು ಕೂಡ ಅದೇ ರೀತಿಯಲ್ಲಿ ನಡೆಯುವಂಥದ್ದಿದೆ. ಒಟ್ಟು ಈ ಒಂದು ಒಳ್ಳೆಯ ಕಾರ್ಯಕ್ರಮ, ಒಂದು ವಿಚಾರ ಉಂಟು, ಸಂತೋಷಂ ಜನಯೇತ್ ಪ್ರಾಜ್ಞಾ ತದೇವ ಈಶ್ವರ ಪೂಜನಮು ಅಂತ. ಅಂದ್ರೆ ಜನಗಳಿಗೆ ಸಂತೋಷ ಕೊಡುವಂತಹ ಎಲ್ಲ ಕಾರ್ಯಕ್ರಮಗಳು ಅದು ದೇವರ ಪೂಜೆ ಅಂತ. ಅಂತಹ ದೇವರ ಪೂಜೆ ಈ ಜಾಗದಲ್ಲಿ ಆಗಿದೆ. ಅದಕ್ಕೆ ಒಂದು ನಿದರ್ಶನ ಉಂಟು. ಎಂತಂದ್ರೆ ಈ 4 ದಿವಸದಿಂದ ಮಳೆಯ ಆರ್ಭಟ ಇತ್ತು, ಆದ್ರೆ ಈ ದಿನ ಮಳೆಯೂ ಕೂಡ ಇಲ್ಲ. ಯಾಕಂದ್ರೆ ದೇವರ ಅನುಗ್ರಹವೂ ಕೂಡ ಅದಕ್ಕೆ ಇದೆ ಎನ್ನುವಂಥದ್ದು ಇದು ಸತ್ಯವಾದಂತಹ ಮಾತು. ಈ ಕೊಣಾಜ ಗ್ರಾಮದ ಪ್ರತಿಯೋರ್ವ ನಾಗರಿಕರ ಪರವಾಗಿ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಎಲ್ಲರಿಗೂ ಈ ಕ್ರೀಡಾಪಟುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸೋಲುವುದು, ಈಗ ಖಾದರ್ ಅವರು ಹೇಳಿದ ಹಾಗೆ ಸೋಲು ಗೆಲುವು ಎನ್ನುವಂಥದ್ದು ಅದು ಸಾಮಾನ್ಯ. ಆದರೆ ಗೆದ್ದವರು ಸಂತೋಷ ಪಡುವಂತಿಲ್ಲ, ಸೋತವರು ದುಃಖ ಪಡುವಂತೂ ಇಲ್ಲ. ಭಾಗವಹಿಸುವಿಕೆ ಬಹಳ ಮುಖ್ಯ. ಎಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಭಾಗವಹಿಸಿದ್ದೀರಾ. ಎಲ್ಲರೂ ಈ ಒಂದು ಕ್ರೀಡಾ ಒಂದು ಪಂದ್ಯಾವಳಿಯ ಯಶಸ್ವಿಗೆ ಸಹಕರಿಸಿದ್ದೀರಿ. ಇದು ಈ ಮನೋರಂಜನೆಗೆ ಇರುವಂತಹ ಒಂದು ಕ್ರೀಡೆ ಅಲ್ಲ. ಇದು ಮುಖ್ಯವಾಗಿ ಇದರಲ್ಲಿ ಬದುಕಿಗೆ ಬೇಕಾದಂತಹ ಅನೇಕ ಮೌಲ್ಯಗಳಿವೆ. ಒಂದಿಷ್ಟು ಮುಖ್ಯವಾಗಿ ಅದನ್ನು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಬೇಕು. ಒಂದು, ಇದರಲ್ಲಿ ಒಳ್ಳೆಯ ಆಲೋಚನೆ ಇದೆ, ಒಳ್ಳೆಯ ಯೋಜನೆ ಇದೆ. ಮತ್ತೊಂದು, ಇಲ್ಲಿ ಒಳ್ಳೆಯ ಶಿಸ್ತು ಇದೆ. ಇಲ್ಲಿ ಗುರಿ ಮುಟ್ಟುವಂತಹ ಒಂದು ಹಠ, ಹೋರಾಟ ಇಲ್ಲಿ ಈ ಒಂದು ಜಾಗದಲ್ಲಿ ಈ ಪಂದ್ಯಾಟದಲ್ಲಿ ನಡೆಯುತ್ತಾ ಇದೆ. ಅಷ್ಟು ಮಾತ್ರ ಅಲ್ಲದೆ ಸ್ಪರ್ಧಾತ್ಮಕವಾದಂತಹ ಮನೋಭಾವನೆಯನ್ನು ಕೂಡ ರೂಢಿಸಿಕೊಂಡು ಮುಂದಿನ ಬದುಕಿನಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳತಕ್ಕಂತಹ ಮೌಲ್ಯವೂ ಕೂಡ ಈ ಒಂದು ಆಟದಲ್ಲಿದೆ. ಅದರ ಜೊತೆಗೇನೆ ಒಂದು ಪರಸ್ಪರ ಸಹಕರಿಸಿಕೊಂಡು ಸಹಕಾರ ಜೀವನ ಪದ್ಧತಿಯನ್ನು ನಡೆಸಬೇಕು ಎನ್ನುವಂತಹ ಮೌಲ್ಯವನ್ನು ಕೂಡ ಈ ಆಟ ನಿಮಗೆಲ್ಲರಿಗೂ ತೋರಿಸಿಕೊಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲದೆ ಇಲ್ಲಿ ಜಾತಿ, ಧರ್ಮ, ವರ್ಗ ಭೇದದ ಯಾವುದೇ ಒಂದು ಭೇದ ಎನ್ನುವ
ಅನ್ನುವಂಥದ್ದು ಇಲ್ಲಿ ಇಲ್ಲ. ಸರ್ವಧರ್ಮ ಸಮನ್ವಯದ ಆದರ್ಶದ ತತ್ವ ಈ ಆಟದಲ್ಲಿ ಇದೆ. ಆದ ಕಾರಣ ಎಲ್ಲರೂ ಕೂಡ ಕೂಡಿಕೊಂಡು ಸಂತೋಷ ಪಟ್ಟುಕೊಂಡು ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿ ಪಂದ್ಯಾಟವನ್ನು ನೋಡ್ತಾ ಇರ್ತಕ್ಕಂತಹ ಎಲ್ಲ ಜನಗಳನ್ನು ಕೂಡ ಇಲ್ಲಿ ಸಂತೋಷವನ್ನು ಪಡ್ತಾ ಇರ್ತಕ್ಕಂಥದ್ದು ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ರಮ. ಇದನ್ನು ಈ ಉಳ್ಳಾಲ ತಾಲೂಕು ಉಳ್ಳಾಲ ವಲಯ ವಾಲಿಬಾಲ್ ಅಸೋಸಿಯೇಷನ್ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಈಗ ತಾನೇ ಮೊದಲೇ ಪ್ರಸ್ತಾಪಿಸಿದಂತೆ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರು ತಂದದ್ದು ಮಾತ್ರ ಅಲ್ಲ, ನಮ್ಮ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಈ ಒಂದು ವಾಲಿಬಾಲ್ ಅಸೋಸಿಯೇಷನ್ ಈ ರೀತಿಯ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಕೂಡ ಮಾಡ್ತಾ ಹೋಗಲಿ. ನಾವು ಯಾವ ಯಾವ ದೇವರುಗಳನ್ನು ನಾವು ಆರಾಧಿಸಿಕೊಂಡು ಬಂದಿದ್ದೇವೆ, ಮಸೀದಿ ಚರ್ಚ್ಗಳಲ್ಲಿರ್ತಕ್ಕಂಥ ಯಾವ ದೇವರುಗಳಿದ್ದಾರ ಅವರೆಲ್ಲರೂ ಕೂಡ ಈ ಒಂದು ಸಂಘಟನೆಗೆ ಸಂಪೂರ್ಣವಾದಂತಹ ಅನುಗ್ರಹವನ್ನು ಕೊಡಲಿ ಅಂತ ನಾನು ಸಂದರ್ಭದಲ್ಲಿ ಹಾರೈಸಿ, ನಮ್ಮ ಅಧ್ಯಾಪಕರಾದಂತಹ ತ್ಯಾಗಂ ಹರೇಕಲಾರವರ ಒಂದು ನೇತೃತ್ವದಲ್ಲಿ ಅವರ ಎಲ್ಲ ಟೀಮ್ ತಂಡಗಳು ಒಳ್ಳೆಯ ಸಹಕಾರವನ್ನು ಕೊಟ್ಟದ್ದರಿಂದ ಇದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಾ ಉಂಟು. ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ಮಾತನಾಡಿಸಿದ್ದೇನೆ. ನಮಸ್ಕಾರ. ಬದುಕಿಗೆ ಆಶಾಕಿರಣ ಹಾಗೂ ಎಲ್ಲರ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರೇರಕ ಶಕ್ತಿ ಎನ್ನುವಂತಹ ಮಾತಿನೊಂದಿಗೆ ನಮ್ಮೆಲ್ಲರನ್ನ ಮನಸಾರೆ ಅಭಿನಂದಿಸಿದಂತಹ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಇಲ್ಲಿ ಇದ್ದುಕೊಂಡು ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ತಮ್ಮನ್ನು ತೊಡಗಿಸಿಕೊಂಡ ಇದ್ದಂತಹ ಶ್ರೀಯುತ ರವೀಂದ್ರ ಸರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರನ್ನ ಗೌರವಪೂರ್ವಕವಾದ ಧನ್ಯವಾದಗಳೊಂದಿಗೆ ಧನ್ಯವಾದಗಳನ್ನು ನೀಡಿದ್ದಾರೆ ಶ್ರೀಯುತ ಇಕ್ಬಾಲ್ ಕೈರಂಗಳ ಇವರು. ಉಳ್ಳಾಳ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದಂಥ ಜನಾಬ್ ಬ್ಯೂಟಿ ಖಾದರ್ ಅವರಿಗೂ, ಅದೇ ರೀತಿ ಎಲ್ಲರಿಗೂ ಎಲ್ಲ ಅತಿಥಿಗಳಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದ ನೀಡಬೇಕು ಕಾರ್ಯಕ್ರಮ ಸಭಾ